ನಮಸ್ಕಾರ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್ ಮತ್ತು ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತುಕತೆಯಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡೆ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಶಾಂತಿ ಸಭೆಗಳಿಂದ ದೂರ ಸರಿದಿರುವಂತಹ ಕರಾವಳಿ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಇರಲೆಂದೇ ಈ ಹಿಂದೆ ಪೊಲೀಸ್ ಠಾಣಾ ಮಟ್ಟದಲ್ಲಿ ನಡೆಯುತ್ತಿದ್ದ ಶಾಂತಿ ಸಭೆಗಳನ್ನು ಪೊಲೀಸ್ ಇಲಾಖೆ ಸಂಪೂರ್ಣ ಮರೆತಂತಿದೆ. ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ಮಾತ್ರ ಪೊಲೀಸರು ಶಾಂತಿ ಸಭೆಗಳನ್ನು ಕರೆದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಸಲಹೆಯನ್ನ ನೀಡುತ್ತಿದ್ರು. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಗಳು ನಡೆದರೂ ಸಹ ಅಂತಹ ಯಾವುದೇ ಶಾಂತಿ ಸಭೆಗಳನ್ನು ಮಾಡಲು ತೀರ್ಮಾನಿಸದೇ ಇರುವುದು ದೊಡ್ಡ ದುರಂತ. ಮಾತ್ರವಲ್ಲದೆ ಉನ್ನತ ಮಟ್ಟದ ಅಧಿಕಾರಿಗಳು ಅಂತಹ ಸಭೆಗಳನ್ನು ನಡೆಸಲು ಮುಂದೆ ಬರದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಸ್ಥಳೀಯವಾಗಿ ಶಾಂತಿ ಸಭೆಗಳು ನಡೆಯುವುದರಿಂದ ಜನರಲ್ಲಿ ಒಂದಷ್ಟು ಧೈರ್ಯ ಮೂಡುವುದಲ್ಲದೆ ಪರಸ್ಪರ ನಂಬಿಕೆ, ವಿಶ್ವಾಸ ಮೂಡಲು ಸಾಧ್ಯವಿದೆ. ಕಿಡಿಗೇಡಿಗಳು, ದುಷ್ಕೃತ್ಯ ನಡೆಸುವವರನ್ನ ಪತ್ತೆ ಹಚ್ಚಲು ಸಾಧ್ಯ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಕಾರ್ಯಪ್ರವೃತ್ತರಾಗಬೇಕಿದೆ. ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಸಭೆಗಳಲ್ಲಿ ಸಮುದಾಯದ ಸಂಘಟನೆಗಳ ಮುಖಂಡರು ಸೇರಿದಂತೆ ಆಹ್ವಾನಿತರು ಮಾತ್ರ ಭಾಗವಹಿಸಲು ಆಹ್ವಾನವಿರುತ್ತದೆ. ಆದರೆ ಠಾಣಾ ಮಟ್ಟದಲ್ಲಿ ಸ್ಥಳೀಯ ಮುಖಂಡರು ಮಾತ್ರವಲ್ಲದೆ ಸಾರ್ವಜನಿಕರು ಭಾಗವಹಿಸಬಹುದು. ಆದರೆ ಒಂದೆರಡು ಸಂದರ್ಭಗಳನ್ನು ಹೊರತುಪಡಿಸಿ ಉಳಿದಂತೆ ಇಂತಹ ಸಭೆಗಳು ಕಮಿಷನರೇಟ್ ಮತ್ತು ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಠಾಣೆಗಳಲ್ಲಿ ಕೆಲವು ವರ್ಷಗಳಿಂದ ನಡೆದಿಲ್ಲ. 2008ರಲ್ಲಿ ಆಗಿನ ಗೃಹ ಸಚಿವರಾಗಿದ್ದ ಡಾಕ್ಟರ್ ವಿಎಸ್ ಆಚಾರ್ಯ ಅವರು ಜಿಲ್ಲೆಯಲ್ಲಿ ಎಲ್ಲ ಸಮುದಾಯಗಳ ಮುಖಂಡರನ್ನ ಒಟ್ಟು ಸೇರಿಸಿ ಜಿಲ್ಲಾಡಳಿತ ಪ್ರತಿ 2 ತಿಂಗಳಿಗೊಮ್ಮೆ ಶಾಂತಿ ಸಭೆ ನಡೆಸಬೇಕು ಎಂದು ಆದೇಶಿಸಿದ್ರು. ಬಳಿಕ ನಡೆದದ್ದು 2 ಸಭೆ. ಗಣೇಶೋತ್ಸವ, ಬಕ್ರೀದ್ ಮತ್ತಿತರ ಸಂದರ್ಭಗಳಲ್ಲಿ ಸಭೆಗಳು ನಡೆದರೂ ಅದರಲ್ಲಿ ಆಯಾ ಸಮುದಾಯದವರು ಭಾಗವಹಿಸುತ್ತಾರೆ. ಆದರೆ ಶಾಂತಿ ಸಭೆಗಳಲ್ಲಿ ಎಲ್ಲಾ ಸಮುದಾಯದವರು ಇರುವ ಕಾರಣ ಹೆಚ್ಚು ಅನುಕೂಲವಾಗಲಿದೆ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪೊಲೀಸರು ಶಾಂತಿ ಸಭೆಯನ್ನ ಆಯೋಜನೆ ಮಾಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಸರ್, ಈ ಹಿಂದೆ ಆಗಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಂತಿ ಸಭೆಗಳು ನಡೀತಾ ಇತ್ತು. ಆದರೆ ಈಗ ಜಿಲ್ಲೆಯಲ್ಲಿ ಇಷ್ಟು ಕೋಮು ಗಲಭೆಗಳು ಅಥವಾ ಇಂಥ ಒಂದು ಘಟನೆಗಳು ನಡೆದ್ರೂ ಕೂಡ ಠಾಣಾ ವ್ಯಾಪ್ತಿಯಲ್ಲಿ ಇರ್ಬೋದು ಅಥವಾ ಹೀಗೆ ಒಂದು ಶಾಂತಿ ಸಭೆ ನಡೀತಾನೆ ಇಲ್ಲ. ಯಾಕೆ ಅನ್ನುವಂಥ ನೋಡಿ, ಈ ಹಿಂದೆ ನಡೀತಿತ್ತಂತಲ್ಲ, ಹಿಂದೆ ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸರಿಗೆ ಮನಸ್ಸು ಬಂದ ಸಂದರ್ಭಗಳಲ್ಲಿ ಅಂತ ಒಂದು ಸಭೆಗಳನ್ನು ಮಾಡ್ತಾ ಇದ್ರು. ಇಲ್ಲದೆ ಹಿರಿಯ ಅಧಿಕಾರಿಗಳು ಒಂದು ಠಾಣೆಗೆ ಬಂದಾಗ ಹಿರಿಯ ಅಧಿಕಾರಿಗಳು SP, ಜಿಲ್ಲಾ ಮಟ್ಟದಲ್ಲಿ SP, ಕಮಿಷನರೇಟ್ ಮಟ್ಟದಲ್ಲಿ ಕಮಿಷನರ್, ಎಲ್ಲರೂ DCPಗಳು, ಇವರು ಠಾಣೆಗೆ ಬಂದ ಸಂದರ್ಭದಲ್ಲಿ ಆ ಠಾಣಾ ಇನ್ಸ್ಪೆಕ್ಟರ್ ಸ್ಥಳೀಯವಾಗಿ ಯಾರೆಲ್ಲ ಪ್ರಮುಖರಿದ್ದಾರೆ ಅವರನ್ನು ಠಾಣೆಗೆ ಕರೆಸಿ ಒಟ್ಟಿಗೆ ಕೂತೊಂದು ಮೀಟಿಂಗ್ ಮಾಡುವಂಥ ಕ್ರಮ ಇತ್ತು. ಯಾಕಂತ ಹೇಳಿದರೆ ಆ ಹಿರಿಯ ಅಧಿಕಾರಿಗಳಿಗೆ ತಮ್ಮ ಬಗ್ಗೆ ಇವರು ಒಳ್ಳೆಯದನ್ನು ಮಾತನಾಡಿ ಹೇಳಿ ಅಂತೇಳಿ ಅಂತ ಒಂದು ಕ್ರಮ ಇತ್ತು. ಸಾಧಾರಣವಾಗಿ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಷನ್ ಅಂತ ಇದೆ. ಕಾಲಕಾಲಕ್ಕೆ ಹಿರಿಯ ಅಧಿಕಾರಿಗಳು ಬಂದು ಆ ಠಾಣೆಯನ್ನು ಇನ್ಸ್ಪೆಕ್ಷನ್ ಮಾಡೋದು ಅಂತೇಳಿ ಸಾಧಾರಣ ಒಂದು ತಿಂಗಳ ಹಿಂದೆ ಸೂಚನೆ ಇರ್ತದೆ, ಇಂಥ ದಿವಸ ಬರ್ತಾರೆ ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಠಾಣೆಯಲ್ಲಿರುವಂಥ ಹಳೆಯ ಕಡತಗಳು, ಅಂಡರ್ ಇನ್ವೆಸ್ಟಿಗೇಷನ್ ಫೈಲ್ಗಳು, ಇದನ್ನೆಲ್ಲ ಚೊಕ್ಕದಾಗಿ ಇಟ್ಕೊಳ್ಬೇಕು. ಆಯಾ ದಿನಕ್ಕೆ ಸರಿಯಾಗಿ ಅದನ್ನು ಅಪ್ಡೇಟ್ ಮಾಡಿ ಅಲ್ಲಿ ಇಡಬೇಕು. ಅದನ್ನೆಲ್ಲ ಅವರು
ಪರಿಶೀಲನೆ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಸ್ಥಳೀಯವಾಗಿ ಒಂದು ಮೀಟಿಂಗ್ ಕರೀತಾಯಿದ್ರು. ಆ ಮೀಟಿಂಗಲ್ಲಿ ಕೆಲವು ಪ್ರಮುಖರನ್ನು ಠಾಣೆಗೆ ಆಹ್ವಾನಿಸ್ತಾ ಇದ್ದರು. ಒಂದು ಚಹಾ ತಿಂಡಿ ಎಲ್ಲ ಕೊಟ್ಟು ಅವರನ್ನು ಸಂಪ್ರೀತಗೊಳಿಸ್ತಾ ಇದ್ದರು. ಮತ್ತು ಹಿರಿಯ ಅಧಿಕಾರಿಗಳ ಅಂದ್ರೆ ಪ್ರಮುಖರಂದ್ರೆ ಯಾರು ಅಂತ, ಧಾರ್ಮಿಕ ಮುಖಂಡರು ಆ ರೀತಿ ಏನಾದ್ರು ಅಂಥದ್ದು ಏನಿಲ್ಲ. ಆ ಸಬ್ ಇನ್ಸ್ಪೆಕ್ಟ್ರು ಇಲ್ಲದ್ರೆ ಇನ್ಸ್ಪೆಕ್ಟ್ರಿಗೆ ಯಾರು ಇಷ್ಟಪಡ್ತಾರೆ ಅಂಥವರನ್ನು ಅವ್ರ ಆಪ್ತರನ್ನು ಕರೆಸುವುದು. ಯಾಕಂದರೆ ಅವರು ವಿರೋಧ ಹೇಳಬಾರ್ದಲ್ಲ. ಈಗ ಸಾರ್ವಜನಿಕವಾಗಿ ನೀವು ಕರೆ ಕೊಟ್ಟರೆ, ಈಗ ಶಾಂತಿ ಸಮಿತಿ ಸಭೆ ಇದೆ, ಎಲ್ಲರೂ ಬಂದು ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಕರೆ ಕೊಟ್ಟರೆ ಎಲ್ಲರೂ ಬರ್ತಾರೆ. ಕೆಲವರು ತರಲೆ ಮಾಡಲಿಕ್ಕಂತಲೇ ಇರುವವರು ಇದ್ದಾರೆ, ಅವರೂ ಬರ್ತಾರೆ. ಆ ಸಂದರ್ಭದಲ್ಲಿ ಇಲಾಖೆಗೆ ಮುಜುಗರ ಉಂಟಾಗುತ್ತದೆ ಅಂತ ಕಾರಣಕ್ಕಾಗಿ ಅದನ್ನು ಅದನ್ನು ಕರೆಯುವುದಿಲ್ಲ. ಆದ್ದರಿಂದ ಅದರಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದರೆ, ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಇರುವಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ ಇದು ಎರಡೂ ಕಡೆಗಳಲ್ಲಿ ಇರಬೇಕು. ಪೊಲೀಸರಲ್ಲೂ ಹೇಗಿರಬೇಕೋ ಅದೇ ರೀತಿ ಸಾರ್ವಜನಿಕರಲ್ಲಿ ಇರಬೇಕು. ಸಾರ್ವಜನಿಕರಿಗೂ ಪೊಲೀಸರ ಮೇಲೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಪೊಲೀಸರಂದರೆ ನಮ್ಮ ರಕ್ಷಕರು. ನಮ್ಮ ಯಾವುದೇ ರೀತಿಯ ಕಷ್ಟ ಕಾಲದಲ್ಲಿ ಅತ್ಯಂತ ಶೀಘ್ರವಾಗಿ ನೆರವಿಗೆ ಬರುವವರೇ ಪೊಲೀಸ್. ಇಡೀ ಸರ್ಕಾರಿ ಇಲಾಖೆಗಳಲ್ಲಿ ಯಾವ ಇಲಾಖೆಗಳು ಹತ್ತಿರ ಬರೋದಿಲ್ಲ. ಮೆಸ್ಕಾಂ ಹತ್ತಿರ ಬರೋದಿಲ್ಲ, PWD ಇಲಾಖೆ ಹತ್ತಿರ ಬರೋದಿಲ್ಲ, ನಿಮಗೆ ಫಾರೆಸ್ಟ್ ಇಲಾಖೆ ಹತ್ತಿರ ಬರೋದಿಲ್ಲ, ಕಂದಾಯ ಇಲಾಖೆ ಹತ್ತಿರ ಬರೋದಿಲ್ಲ. ಆದರೆ ನೇರವಾಗಿ ಸ್ಪಷ್ಟವಾಗಿ ಶೀಘ್ರವಾಗಿ ಹತ್ತಿರ ಬರೋದು ಪೊಲೀಸ್ ಇಲಾಖೆ. ಆದ್ದರಿಂದ ಎಲ್ಲರೂ ಆ ಇಲಾಖೆಯ ಬಗ್ಗೆ ಒಂದು ಪ್ರೀತಿ ಇಟ್ಟಿರ್ತಾರೆ, ಒಂದು ವಿಶ್ವಾಸ ಇಟ್ಟಿರ್ತಾರೆ. ಅಂಥ ಪ್ರೀತಿ ವಿಶ್ವಾಸಗಳು ಜನರು ಮತ್ತು ಪೊಲೀಸ್ ಇಲಾಖೆಯ ಮಧ್ಯೆ ಹೆಚ್ಚು ಆದಂತೆಯೇ ಪೊಲೀಸರಿಗೂ ಕರ್ತವ್ಯ ನಿರ್ವಹಣೆಯಲ್ಲಿ ಸುಲಭ ಆಗುತ್ತೆ, ಜನರಿಗೂ ಒಂದು ರೀತಿಯಲ್ಲಿ ಭದ್ರತೆ ಸಿಕ್ಕಿದಂತಾಗತ್ತೆ. ಅಂಥ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಬೇಕಾಗಿ ಇಂತಹ ಒಂದು ಸೌಹಾರ್ದ ಸೇತುವನ್ನು ಮಾಡಬೇಕು ಎನ್ನುವುದು ಹಿಂದಿನ ಹಿರಿಯ ಅಧಿಕಾರಿಗಳ ಕಲ್ಪನೆ. ಅದು ಸಾರ್ವಜನಿಕರೊಂದಿಗೆ ಮುಕ್ತವಾಗಿ ಬೆರೀಬೇಕು ಅಂತೇಳಿ ಹಿಂದಿನ ಒಬ್ಬರು DGP ಅವರು ಒಂದು ಆದೇಶ ಮಾಡಿದರು, ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿರಬೇಕು ಅಂತೇಳಿ. ಎಲ್ಲ ಪೊಲೀಸ್ ಠಾಣೆಗೆ ಒಂದು ಸುತ್ತೋಲೆ ಬಂತು. ಯಾರೇ ಸಾರ್ವಜನಿಕರು ಬಂದರೂ ಅವರನ್ನು ಕುಳಿತುಕೊಳ್ಳುವಂತೆ ಹೇಳಿ ಅವರ ಕಷ್ಟ ಸುಖಗಳನ್ನು ಯಾರು ಅಲ್ಲಿ ಠಾಣಾ ಪ್ರಭಾರದಲ್ಲಿರ್ತಾರ ಅವರು ವಿಚಾರಿಸಬೇಕು. ಅವರು ಯಾವುದೇ ಕಾರಣಕ್ಕೆ ಬಂದಿರಲಿ, ಅವರು ದೂರು ತಗೊಂಡು ಬಂದಿರಲಿ, ಇನ್ನೊಬ್ಬರ ಮೇಲೆ ದೂರು ಹೇಳಲಿಕ್ಕೆ ಬಂದಿರಲಿ, ಬೇರೆ ಯಾವುದೇ ಕುಂದುಕೊರತೆಗಳಿಗೆ ಸಂಬಂಧಪಟ್ಟ ಹಾಗೇ ಬಂದಿರಲಿ, ಅವರನ್ನು ಆ ರೀತಿ ಉಪಚರಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಹತ್ರ ಸಮಸ್ಯೆ ಕೇಳಬೇಕು, ಮತ್ತು ಅದನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಒಟ್ಟಾರೆಯಾಗಿ ಪೊಲೀಸ್ ಸ್ಟೇಷನಿಗೆ ಒಬ್ಬ ಹೆದರಿ ಬರಬಾರ್ದು, ಧೈರ್ಯದಲ್ಲಿ ಬರಬೇಕು. ಇಂಥ ಪರಿಸ್ಥಿತಿಯನ್ನು ಪೊಲೀಸ್ ಠಾಣೆಯಲ್ಲಿ ನಿರ್ಮಿಸಬೇಕು ಅಂತ ಹೇಳಿದರು. ಅದರ ನಂತರ ಕೆಲವು ವಿಚಾರಗಳು ಪೊಲೀಸರ ವರ್ತನೆಯಲ್ಲಿ ಬದಲಾವಣೆ ಬಂತು. ಅದು ಅಲ್ಲದೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಹೇಳಿ, ಪೊಲೀಸರಿಗೆ ಶೈಕ್ಷಣಿಕ ಗುಣಮಟ್ಟ ಕಡಿಮೆ ಇತ್ತು. ಹಿಂದೆಲ್ಲ 7ನೇ ಕ್ಲಾಸ್ ಕಲ್ತವರು ಪೊಲೀಸ್ ಆಗಿದ್ರು, 10ನೇ ಕ್ಲಾಸ್ ಕಲ್ತವರು ಪೊಲೀಸ್ ಆಗಿದ್ರು, ಟ್ರೈನಿಂಗ್ ಎಲ್ಲ ಆದ ಮೇಲೆ ಅವರೆಲ್ಲ ಪೊಲೀಸ್ ಆಗಿದ್ರು. ಅದು ಈಗ ಆಗಲ್ಲ. ಪೊಲೀಸ್ ಇಲಾಖೆಗೆ ಬರುವವರು ಎಲ್ಲರೂ ಪೋಸ್ಟ್ ಗ್ರಾಜ್ಯುಯೇಟ್ಗಳು ಪೊಲೀಸ್ ಇಲಾಖೆಗೆ ಬರ್ತಾ ಇದ್ದಾರೆ. ಯಾಕಂದರೆ ಬೇರೆ ಸರ್ಕಾರಿ ಕೆಲಸ ಸಿಕ್ಕುವುದಿಲ್ಲ ಅಂತೇಳಿ. PUC ಆದವರು ಬರ್ತಾ ಇದ್ದಾರೆ, ಡಿಪ್ಲೊಮಾ ಆದವರು ಬರ್ತಾ ಇದ್ದಾರೆ, ಇಂಜಿನಿಯರಿಂಗ್ ಆದವರು ಬರ್ತಾ ಇದ್ದಾರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಆದವರು ಗ್ರಾಜ್ಯುಯೇಟ್ಗಳು ಬರ್ತಾ ಇದ್ದಾರೆ. ಕನಿಷ್ಠ ನಿಮಗೆ ವಿದ್ಯಾರ್ಹತೆ ಇಷ್ಟೇ ಅಂತ ಇದ್ದರೂ ಸಹ, ಈಗ PUC ಕನಿಷ್ಠ ವಿದ್ಯಾರ್ಥಿ ಅಂತ ಇದ್ದರೂ ಸಹ ಪೋಸ್ಟ್ ಗ್ರಾಜ್ಯುಯೇಟ್ಗಳು ಬರ್ತಾ ಇದ್ದಾರೆ. ಅದರಿಂದಾಗಿ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿ ಮೇಲ್ದರ್ಜೆಗೇರಿದೆ ಒಟ್ಟಾರೆ ಪೊಲೀಸ್ ಇಲಾಖೆ. ಅದರಿಂದಾಗಿ ಅಂತಹ ಮೇಲ್ದರ್ಜೆಗೇರಿದ ಇಲಾಖೆಯನ್ನು ಜನರಿಗೆ ಹತ್ತಿರ ಕೊಂಡೋಗುವಂಥ ಕೆಲಸವನ್ನು ಮಾಡಬೇಕು. ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನಿಗೆ ಯಾರೂ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಸರಿ ಏನು ಮಾಡ್ತಿದ್ದೆ, ಶಾಲೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಲೆಗಳಿಗೆ ಬಂದು ಶಾಲಾ ಮಕ್ಕಳಿಗೆ ಕಾನೂನಿನ ಪಾಠ ಹೇಳುವಂಥದ್ದು, ಇಲ್ಲ ಇದ್ದರೆ ಪೊಲೀಸ್ ಶಾಲಾ ಮಕ್ಕಳನ್ನೇ ಠಾಣೆಗೆ ಕರೆಸಿ ಅವರಿಗೆ ಭಯ ಹೋಗಿಸುವಂಥದ್ದು ಮತ್ತು ಠಾಣೆಯ ದಿನಚರಿಯ ಬಗ್ಗೆ ಅವರಿಗೆ ತಿಳಿ ಹೇಳುವಂಥದ್ದು, ಇಂಥದ್ದೆಲ್ಲ ಪ್ರಯತ್ನಗಳನ್ನು ಕೆಲವು ಅಧಿಕಾರಿಗಳು ಮಾಡ್ತಾಯಿದ್ರು. ಅದು ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಸದಾ ಒತ್ತಡದಲ್ಲಿಯೇ ಕೆಲಸ ಮಾಡುವುದರಿಂದ ಅಂಥದ್ದಕ್ಕೆಲ್ಲ ಸಮಯ ಸಿಗುವುದಿಲ್ಲ ಅಂತ. ಆದರೆ ಈ ಶಾಂತಿ ಸಭೆಗಳು ಅಂತ ಹೇಳಿ ಮಾಡುವುದು
ಒಂದು ಉತ್ತಮ. ಅದೇ ಸರ್, ಈಗ ಮೊನ್ನೆ ಕೆಲವು ಹಬ್ಬಗಳ ಟೈಮ್ನಲ್ಲಿ ಈ ಧಾರ್ಮಿಕ ಮುಖಂಡರನ್ನೆಲ್ಲ ಕರೆದು ಸಭೆಗಳನ್ನು ಕೆಲವು ಠಾಣೆಗಳಲ್ಲಿ ಮಾಡಿದ್ದಾರೆ. ಆದ್ರೆ ಇದು ಈ ಒಂದು ಶಾಂತಿ ಸಭೆಯನ್ನು ಯಾಕಾಗಿ ಮಾಡುದು, ಇದ್ರ ಉದ್ದೇಶ ಏನು ಅನ್ನೋ? ನೋಡಿ, ಸಾಮಾನ್ಯವಾಗಿ ನಿಮಗೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳೋದು ಯಾವಾಗ ಅಂತ ಹೇಳಿದರೆ, ಅಷ್ಟಮಿಯ ಸಂದರ್ಭದಲ್ಲಿ ಮೊಸರು ಕುಡಿಕೆಗೆ ಪರ್ಮಿಷನ್ ಕೇಳಲಿಕ್ಕೆ ಬರುವಾಗ, ಓ ಅಷ್ಟಮಿ ಬಂತು ಅಂತ. ಯಾಕಂದರೆ ಅದು ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮ, ಜನ ಸೇರುವಂಥದ್ದು. ಅದ ನಂತರ ಅವರಿಗೆ ಪುನಃ ನೆನಪಾಗೋದು ಯಾವಾಗ ಅಂತ ಹೇಳಿದರೆ ನವರಾತ್ರಿಗೆ. ಅಷ್ಟಮಿ ಕಳೆದು 8ನೇ ದಿವಸಕ್ಕೆ ಚೌತಿ ಬರುವುದರಿಂದ ಗಣಪತಿ ಹೇಗೂ ಮುಂದುವರಿತಾ ಇರ್ತದೆ. ಅದ ನಂತರ ನವರಾತ್ರಿ ಸಂದರ್ಭದಲ್ಲಿ ಬರುವುದು. ಮತ್ತೆ ಅವರಿಗೆ ನೆನಪು ಬರುವುದು ಏನಂತ ಹೇಳಿದರೆ ಬಕ್ರೀದ್ ಮತ್ತು ಮೊಹರಂ ಬರುವಾಗ ಮತ್ತೆ ಅವರಿಗೆ ನೆನಪಾಗೋದು. ಈ ಕ್ರಿಶ್ಚಿಯನ್ರ ಹಬ್ಬ ಬರ್ತದೆ, ನಿಮಗೆ ಕ್ರಿಸ್ಮಸ್ ಬರ್ತದೆ, ಈ ಕನ್ಯಾಮೇರಿಯಮ್ಮನ ಜಯಂತಿ ಬರ್ತದೆ, ಮತ್ತು ಆಯಾ ಚರ್ಚ್ಗಳಲ್ಲಿ ವಾರ್ಷಿಕ ಹಬ್ಬ ಬರ್ತದೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಅವ್ರದ್ದು ನೆನಪೇ ಆಗೋದಿಲ್ಲ, ಅವ್ರನ್ನ ಕರೆಯೋದೂ ಇಲ್ಲ. ಅದಕ್ಕಾಗಿ ಒಂದು ಶಾಂತಿ ಸಮಿತಿ ಸಭೆ ಮಾಡುವಂಥ ಪ್ರಶ್ನೆ ಇಲ್ಲ. ಆದರೆ ಹೆಚ್ಚಾಗಿ ಬರುವುದು ನಿಮಗೆ ಅಷ್ಟಮಿ, ಚೌತಿ, ನವರಾತ್ರಿ, ಆ 3 ಹಬ್ಬಕ್ಕೆ. ಮುಸ್ಲಿಮರಲ್ಲಿ ಮೊಹರಂ ಮತ್ತು ಬಕ್ರೀದ್, ಈ ಸಂದರ್ಭದಲ್ಲಿ ಅವರು ಶಾಂತಿ ಸಮಿತಿ ಸಭೆಯನ್ನು ಕರೀತಾರೆ. ಬಕ್ರೀದ್ ಟೈಮಲ್ಲಿ ಮೊನ್ನೆ ಕೆಲವು ಠಾಣೆಗಳಲ್ಲಿ ಕರೀತಾರೆ. ಕರೆದು ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳಾಗಬಾರ್ದು, ಈ ರೀತಿಯಾಗಿ ನೀವು ಪ್ರೇಯರ್ ಮಾಡಬೇಕು, ಪ್ರೇಯರ್ನ ಟೈಮಿಂಗ್ಸ್ ಇದು ಮಾಡಬೇಕು, ಜನರಿಗೆ ತೊಂದರೆ ಆಗಬಾರ್ದು, ಈ ರೀತಿಯಾಗಿ ಮಾಡೋದು. ಅದಲ್ಲ, ಅದು ಅನೂಚಾನವಾಗಿ ನಡೆದುಕೊಂಡು ಬಂದಂಥ ನೀವು ಸಂಪ್ರದಾಯ, ಆ ಸಂಪ್ರದಾಯವನ್ನು ಮುರಿಯಿರಿ ಅಂತಲೇ ಹೇಳಿಯೇ ಈ ಹಿಂದೆ ಈ ಶಾಂತಿ ಸಮಿತಿ ಸಭೆಗಳನ್ನು ಮಾಡಬೇಕಂತ ಹೇಳಿದ್ದು. ಈ ಶಾಂತಿ ಸಮಿತಿ ಸಭೆಗಳು ಅಂತ ಹೇಳಿದರೆ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕನಿಷ್ಠ ಒಂದು 50 ಗ್ರಾಮಗಳಿರ್ತವೆ, ಗರಿಷ್ಠ 90 ಗ್ರಾಮಗಳಿರ್ತವೆ. ಬೆಳ್ತಂಗಡಿಯಲ್ಲಿ 82 ಗ್ರಾಮಗಳೇನೇ ಇದೆ, ಅಷ್ಟು ದೊಡ್ಡ ವ್ಯಾಪ್ತಿ. ಕನಿಷ್ಠ ಗ್ರಾಮಗಳಿದ್ದಂಥ ಪೊಲೀಸ್ ಠಾಣೆಗಳು ಇವೆ. ವಿಟ್ಲದಂಥ ಠಾಣೆಗಳಲ್ಲಿ ಅತ್ಯಂತ ಕಡಿಮೆ. ಸಿಟಿ ಒಳಗಿನ ಪೊಲೀಸ್ ಠಾಣೆಗಳಲ್ಲಿ ಕನಿಷ್ಠ ಇದಿದೆ. ಕಂಕನಾಡಿ ಗ್ರಾಮಾಂತರ ಮತ್ತು ಟೌನು ಒಟ್ಟಿಗೆ ಸೇರುವಾಗ ದೊಡ್ಡದಿತ್ತು, ಈಗ ಚಿಕ್ಕದಾಗಿದೆ. ಮತ್ತು ಕಾವೂರು ಬಂತು, ಹೀಗಾಗೆಲ್ಲ ವ್ಯಾಪ್ತಿ ಚಿಕ್ಕದಾಗಿದೆ, ಆದರೆ ಕನಿಷ್ಠ. ಯಾಕಂದರೆ ಒಂದು ಗ್ರಾಮದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಲೆಕ್ಕ ಇರ್ತದೆ, ಮತ್ತು ಎಷ್ಟು ಜನಸಾಂದ್ರತೆ ಇದೆ ಅಂತ ಲೆಕ್ಕ ಇರ್ತದೆ. ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ವರ್ಷಕ್ಕೆ ಎಷ್ಟು ಪ್ರಕರಣಗಳು ದಾಖಲಾಗ್ತದೆ ಒಂದೊಂದು ಠಾಣೆಯಲ್ಲಿ, ಈ ರೀತಿಯ ಲೆಕ್ಕಾಚಾರಗಳು ಪೊಲೀಸ್ ಇಲಾಖೆಯ ಬಳಿ ಇರ್ತದೆ. ಮತ್ತು ಯಾವ ಯಾವ ಗ್ರಾಮದಲ್ಲಿ ರೌಡಿ ಶೀಟರ್ಗಳಿದ್ದಾರೆ, MOBಗಳಿದ್ದಾರೆ, DCಗಳಿದ್ದಾರೆ. DCಗಳೆಂದರೆ ಇವರಲ್ಲ, ಡಿಸ್ಟ್ರಿಕ್ಟ್ ಕಮಿಷನರ್ ಅಲ್ಲ, ಡೋಸರ್ ಕ್ರಿಮಿನಲ್ಗಳಂತಂದು ಪಟ್ಟಿ ಇದೆ. ಡೋಸರ್ ಕ್ರಿಮಿನಲ್ಗಳು ಅಂತ ಹೇಳಿ ಒಂದು ಪಟ್ಟಿ ಇದೆ. ಅವರು ಯಾರೆಲ್ಲಿದ್ದಾರೆ, ಮತ್ತು ಅದೆಲ್ಲ ಅವರನ್ನೆಲ್ಲ ನೀವು ದಿನ ಇಲ್ಲಾಂದರೆ 2 ದಿನಕ್ಕೂ ಒಮ್ಮೆ ಚೆಕ್ ಮಾಡುವಂಥದ್ದು. ಮೊನ್ನೆ 2 ಮರ್ಡರ್ಗಳಾಯಿತು, ಕೋಮು ಸಂಘರ್ಷದ ಭೀತಿ ಎದುರಾಯಿತು. ಇಂಥ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವರ್ಗಾವಣೆ ಆದರು. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಲಸ ಮಾಡಿದಂಥ ಸುಧೀರ್ ಕುಮಾರ್ ರೆಡ್ಡಿ ಅವರು ಕಮಿಷನರ್ ಆಗಿ ಬಂದರು. ಉಡುಪಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಅರುಣ್ ಅವರು ಇಲ್ಲಿಗೆ SP ಆಗಿ ಬಂದರು. ತಕ್ಷಣ ಅವರೊಂದು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಒಂದು ಸೂಚನೆ ಕೊಟ್ಟದ್ದೇನಂತ ಹೇಳಿದರೆ, ನೀವು ಯಾರೆಲ್ಲ ಅಲ್ಲಿ ಸಂಘ ಪರಿವಾರ ಸಂಘಟನೆಗಳ ಪ್ರಮುಖರು ಅಂತ ಹೇಳಿದ್ದಾರೆ. ಯಾವ ಸಂಘಟನೆ ಅಂತ ಹೇಳಿಲ್ಲ. ಅದು ಹಿಂದೂ ಸಂಘಟನೆಗಳಿರ್ಬೋದು, ಮುಸ್ಲಿಂ ಸಂಘಟನೆಗಳಿರ್ಬೋದು, ಕ್ರಿಶ್ಚಿಯನ್ ಸಂಘಟನೆಗಳು ಇರ್ಬೋದು. ಸಂಘಟನೆಯ ಮುಖಂಡರ ವೆರಬಟ್ಸು, ಅವರ ಡೀಟೇಲ್ಗಳನ್ನು ವಾಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಪೊಲೀಸರು ಏನು ಮಾಡಿದ್ದಾರೆ, ಈ ಹಿಂದೂ ಸಂಘಟನೆಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರ ಮನೆಗಳಿಗೆ ಹೋಗಿ ರಾತ್ರಿ ಹೋಗಿ GPS ಫೋಟೋ ಎಲ್ಲ ತೆಗೆದು ಅಪ್ಲೋಡ್ ಮಾಡಲಿಕ್ಕೆ ಅದು ವಿವಾದ ಕಾರಣ ಆಗಿದೆ. ಒಂದು ಗಡಿಪಾರ ಆದೇಶದ ಪ್ರಕ್ರಿಯೆ ನಂತರದ್ದು ಈ ರೀತಿಯಾಗಿ ಮಾಡಿದರು. ರಾತ್ರಿ 12 ಗಂಟೆಗೆ ಹೋದರು, 1 ಗಂಟೆಗೆ ಹೋದರು ಅಂತಾಯಿತು. 80 ವರ್ಷದ ಮುದುಕನನ್ನು ಹೋಗಿ ಎಬ್ಬಿಸಿ ಅವರ ಫೋಟೋ ತೆಗೆದುಕೊಂಡ್ರು. ಈ ಎಲ್ಲ ವಿಚಾರಗಳು ಬಂತು. ವಾಸ್ತವವಾಗಿ ಹಿರಿಯ ಅಧಿಕಾರಿಗಳು ಹೇಳಿದ್ದು ಒಂದು, ಕಿರಿಯಾಧಿಕಾರಿಗಳು ಅದನ್ನು ಅರ್ಥೈಸಿಕೊಂಡು ಮಾಡಿದ್ದು ಮತ್ತೊಂದು. ಆದ್ದರಿಂದಾಗಿ ಗೊಂದಲ ಆಯಿತು. ರಾತ್ರಿ ಒಬ್ಬ ಮನೆಯಲ್ಲಿ ಇದ್ದನ್ನ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಬೇಕಾದದ್ದು ಯಾರನ್ನು
ಡಿ ಸಿಗಳನ್ನು ಮಾಡಬೇಕು, ಅದೇ ಡೋಸರ್ ಕ್ರಿಮಿನಲ್ಗಳನ್ನು ಮಾಡಬೇಕು, MOB ಲಿಸ್ಟಲ್ಲಿ ಇದ್ದವರನ್ನು ಮಾಡಬೇಕು. ಯಾಕಂದರೆ ಕಳ್ಳ MOB ಲಿಸ್ಟಲ್ಲಿ ಇರುವವರು ಕಳ್ಳರು ದರೋಡೆಕೋರರು ಇವರೆಲ್ಲ MOB ಲಿಸ್ಟಲ್ಲಿ ಬರ್ತಾರೆ. ಡಿ ಸಿಗಳಂದೇಳಿ ನಿರಂತರವಾಗಿ ಕಳವು ಇಂಥ ಕೃತ್ಯಗಳನ್ನು ಮಾಡುವವರು. ಈ ರೌಡಿ ಶೀಟರ್ಗಳು ಅಂಥವರನ್ನು ನೀವು ರಾತ್ರಿ ಹೋಗಿ ಅವ್ರ ಮನೆಯಲ್ಲಿದ್ದಾರ ಇಲ್ವ, ಅವರ ಯಾವ ರೀತಿಯಲ್ಲಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ, ಎಲ್ಲಿ ಹಗಲಲ್ಲಿ ಎಲ್ಲ ಹೋಗ್ತಾರೆ, ಇದನ್ನೆಲ್ಲ ವಿಚಾರಣೆ ಮಾಡುವಂಥದ್ದು ಇದ್ದದ್ದೇ, ಅದು ಸಹಜ. ಆದರೆ ಯಾವುದೇ ರೀತಿಯ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಇಲ್ಲದವರ ಮನೆಗೆ ಹೋದಾಗಲೇ ಈ ವಿವಾದ ಸೃಷ್ಟಿಯಾಗುವುದು. ಸೃಷ್ಟಿಯಾದ್ದು ಹಾಗೆ. ಇಂತಹ ವಿವಾದಗಳು ಸೃಷ್ಟಿ ಆಗದೇ ಇರಲಿಕ್ಕೆ ಬೇಕಾಗಿಯೇ ಈ ಶಾಂತಿ ಸಭೆಗಳು ಅಂತ ಹೇಳಿ ನೀವು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತಲೇ ಹೇಳೋದು. ಈ ಶಾಂತಿ ಸಭೆಗಳಂತ ಹೇಳಿದರೆ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಿಂಗಳಿಗೆ ಒಮ್ಮೆ ಆದರೂ ಕರಿಬೇಕು. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಿಂಗಳಿಗೊಮ್ಮೆ ಮಾಡಬೇಕು, ತಿಂಗಳಿಗೊಮ್ಮೆ ಕರಿಬೇಕು. ಅವರ ಗ್ರಾಮ ಎಷ್ಟು ಗ್ರಾಮಗಳಿವೆ, ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 30 ಗ್ರಾಮಗಳಿವೆ ಅಂತ ಹೇಳಿ, ಒಂದೊಂದು ಗ್ರಾಮದಿಂದ ಒಬ್ಬೊಬ್ಬರನ್ನು ಕರಿಬೇಕು, ಇಲ್ಲದ್ರೆ ಇಬ್ಬಿಬ್ಬರನ್ನು ಕರಿಬೇಕು. ಆ ಇಬ್ಬಿಬ್ಬರನ್ನು ಕರೆದ್ರೆ 30 ಗ್ರಾಮಗಳಿದ್ರೆ ನಿಮಗೆ 60 ಜನ ಆಗ್ತಾರೆ. ಈ 60 ಜನರು ಬಾರದೇ ಇದ್ದರೂ ಸಹ ಒಂದು ಕನಿಷ್ಠ ಒಂದು 40 ಮಂದಿ ಆದರೂ ಬರ್ತಾರೆ. ಪೊಲೀಸ್ ಸ್ಟೇಷನಿಂದ ಕರೆದಿದ್ದಾರೆ, ನಾವು ಹೋಗಿ ಬರುವ, ಏನಲ್ಲಿ ವಿಚಾರ ವಿನಿಮಯ ಆಗ್ತದೆ. ಮತ್ತು ನಮ್ಮ ಊರಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಅಲ್ಲಿ ತಿಳಿಸ್ಬೋದು. ಒಂದು ಮುಕ್ತಾವಕಾಶಗಳು ಇರುವುದು, ಅದು ಮುಕ್ತಾವಕಾಶಗಳಿರುವುದು. ನೀವು ಒಬ್ಬರೇ ಹೋಗಿ ಹೇಳುವುದಕ್ಕೂ ಗುಂಪಿನಲ್ಲಿ ಇರುವಾಗ ಹೇಳುವುದಕ್ಕೂ ವ್ಯತ್ಯಾಸಗಳಿವೆ. ಅದು ಮುಕ್ತಾವಕಾಶಗಳು ಇರುವುದು. ಆದರೆ ಅಂಥ ಒಂದು ಅವಕಾಶವನ್ನು ಬಳಸಿಕೊಳ್ಳುವಂತೇಳಿ ಹೋಗ್ತಾರೆ. ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು ಮತ್ತು ಅವರ ಇಬ್ಬರು ಸ್ಟಾಫುಗಳಿರ್ತಾರೆ. ಅವರ ಇದರಲ್ಲಿ ಈ ಮೀಟಿಂಗ್ಗಳಾಗೋದು. ಮೀಟಿಂಗ್ಗಳಾಗ ಅವರೆಲ್ಲ ಅವರ ವ್ಯೂಸ್ ಏನು, ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಇರಬೇಕು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು, ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೀಬಾರ್ದು. ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾರಾದರೂ ಹೊರಗಿನಿಂದ ಬಂದು ಏನಾದರೂ ವ್ಯವಹಾರ ಮಾಡ್ತಾ ಇದ್ದಾರಾ, ಎಲ್ಲೆಲ್ಲಿಂದ ಬರ್ತಾರೆ, ಯಾವ ರೀತಿಯ ವ್ಯವಹಾರಗಳು ನಡೀತಿದೆ ಇತ್ಯಾದಿಗಳ ಮಾಹಿತಿಗಳನ್ನು ಅವರಿಂದ ಪಡ್ಕೊಳ್ಳುವಂಥದ್ದು ಕೆಲಸ ಮಾಡಬೇಕು. ಅದನ್ನೊಂದು ಪಾಯಿಂಟ್ ಔಟ್ ಮಾಡಬೇಕು. ಅದರಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಏನಿದೆ ಎನ್ನುವುದನ್ನು ಗುರುತಿಸಬೇಕು. ಅಂಥವುಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಬೇಕು. ಇಂತಹ ಒಂದು ಪ್ರಯತ್ನಗಳನ್ನು ಠಾಣಾ ಮಟ್ಟದಲ್ಲಿ ತಿಂಗಳಿಗೊಮ್ಮೆ ಮಾಡಿದರೆ, ಉಪವಿಭಾಗ ಮಟ್ಟದಲ್ಲಿ DYSP ಮಟ್ಟದಲ್ಲಿ 3 ತಿಂಗಳಿಗೊಮ್ಮೆ ಮಾಡಬೇಕು. 3 ತಿಂಗಳಿಗೊಮ್ಮೆ ಮಾಡಬೇಕು. 3 ತಿಂಗಳಿಗೊಮ್ಮೆ ಉಪವಿಭಾಗ ಮಟ್ಟ ಅಂತ ಹೇಳಿದರೆ ಅದರಲ್ಲಿ ಯಾರನ್ನು ಕರಿಬೇಕು, ಅದರಲ್ಲಿ ಅಷ್ಟೇ. ಇಷ್ಟು ಬಂದವರಲ್ಲಿ ಒಂದು 4 ಮಂದಿ ಪ್ರಮುಖರು ಯಾರಿದ್ದಾರೆ, ಒಂದು ಪೊಲೀಸ್ ಸ್ಟೇಷನ್ನಿಂದ ಒಂದು 4-5 ಮಂದಿ, ಹಾಗೆ ಒಂದು ಉಪವಿಭಾಗ ಮಟ್ಟದಲ್ಲಿ 4-5 ಪೊಲೀಸ್ ಸ್ಟೇಷನ್ಗಳಿರ್ತವೆ. ಅಷ್ಟೊಂದು 5-5 ಮಂದಿ 6-6 ಮಂದಿಯನ್ನು ಕರೆದು ಅವರನ್ನು ಉಪವಿಭಾಗ ಮಟ್ಟದಲ್ಲಿ ಒಂದು 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಬೇಕು. ಅದರಲ್ಲಿ ಕಡ್ಡಾಯವಾಗಿ ಎಲ್ಲ ಸ್ತರದ ಮತ್ತು ಎಲ್ಲ ಜಾತಿಗಳ ಸದಸ್ಯರು ಇರುವಂತಹ ಅದನ್ನು ನೋಡ್ಕೋಬೇಕು. ಅದು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದವರು ಇರ್ಬೋದು, ಅವರನ್ನೆಲ್ಲ ಸೇರಿಸ್ಕೊಳ್ಬೇಕು. ಯಾಕಂದರೆ ಪರಿಶಿಷ್ಟ ವರ್ಗ ಜಾತಿಯವರಿಗೆ ಸಪ್ರೇಟ್ ಆದ ಒಂದು ಮೀಟಿಂಗ್ ಇದೆ, ಅವರ ಕುಂದುಕೊರತೆ ಸಭೆ ಒಂದು ಬೇರೆ ಇದೆ. ಅದು ನಿಯಮಿತವಾಗ್ತಾ ಇರುವ ಸಭೆ ಅದೊಂದು ಮಾತ್ರ. ಅದಕ್ಕೂ ಕೆಲವರ ಅಪಸ್ವರಗಳಿವೆ. ಯಾಕಂತ ಹೇಳಿದರೆ ಯಾವತ್ತು ಕರೆಯುವವರನ್ನೇ ಕರೀತಾರೆ ಹೊರತು ಬೇರೆಯವರನ್ನು ಕರೆಯುವುದಿಲ್ಲ ಅಂತ ಹೇಳಿ. ಯಾವತ್ತೂ ಅದರ ಸಂಘಟನೆಯಲ್ಲಿ ಕೆಲವರು ಯಾರು ಪ್ರಮುಖರಿದ್ದಾರೆ ಅವರನ್ನೇ ಕರೆದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರನ್ನೇ ಕರೀತಾರೆ, ಅವರನ್ನೇ ಸಭೆ ಮಾಡ್ತಾರೆ. ಉಪವಿಭಾಗ ಮಟ್ಟದಲ್ಲಿ ಅವರದೇ ಸಭೆ ಮಾಡ್ತಾರೆ, DCP ಮಟ್ಟದಲ್ಲಿ ಅವರದೇ ಸಭೆ ಮಾಡ್ತಾರೆ ಅಂತೇಳಿ. ಅದು ತಿಂಗಳು ಮಾಡಬೇಕು. ಅದು ಸರ್ಕಾರದ ಸುತ್ತೋಲೆ ಇದೆ, ಅದರ ರಿಪೋರ್ಟ್ ಕಳಿಸಬೇಕು ಅವರು. ಈ ಶಾಂತಿ ಸಭೆಗಳದ್ದು ಆ ರೀತಿ ರಿಪೋರ್ಟ್ ಕಳಿಸುವಂಥದ್ದು ಏನು ಇಲ್ಲ, ಅದು ಯಾಕಂದರೆ ಅದು ಸರ್ಕಾರಿ ಆದೇಶ ಆಗಿರಲಿಲ್ಲ. ಅಂಥದ್ದನ್ನು ಅವರು ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ತಿಂಗಳಿಗೊಮ್ಮೆ, ಉಪವಿಭಾಗ ಮಟ್ಟದಲ್ಲಿ 3 ತಿಂಗಳು. ಅವರೇ ಸ್ವಇಚ್ಛೆಯಿಂದ ಮಾಡುವಂಥದ್ದು, ಯಾವುದೇ ಆದೇಶಗಳಿಲ್ಲ. ಕಮಿಷನರೇಟ್ ಮಟ್ಟ ಇಲ್ಲದ್ರೆ ಜಿಲ್ಲಾ ಮಟ್ಟದಲ್ಲಿ 6 ತಿಂಗಳಿಗೊಮ್ಮೆ ಇಂತಹ ಸಭೆಗಳನ್ನು ನಿಯಮಿತವಾಗಿ ಮಾಡಿಕೊಂಡು ಹೋದರೆ ಒಂದು ಸಾರ್ವಜನಿಕರಿಗೆ ಪೊಲೀಸರ ಮೇಲೆ ವಿಶ್ವಾಸ ಬೆಳೀತದೆ, ಪೊಲೀಸರಿಗೂ ಸಾರ್ವಜನಿಕರ ಮೇಲೆ ನಂಬಿಕೆ ಹುಟ್ಟುತ್ತದೆ.
ಮತ್ತೆ ಆ ಲಾಸ್ಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಆಗಿದೆ, ಅದೆಷ್ಟು ಕೆಲಸ ಆಗಿದೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತದೆ, ಅಪ್ಡೇಟ್ ಇರ್ತದೆ. ಮುಂದಿನ ಮೀಟಿಂಗ್ ಅಲ್ಲಿ ಹೇಳ್ತಾರೆ, ನೋಡಿ ನಾವು ಮೊನ್ನೆ ಮೀಟಿಂಗ್ ಅಲ್ಲಿ ಹೀಗೆ ಹೇಳಿದ್ದೆವು, ಇಂತಿಂತವನಿಂದ ತೊಂದರೆ ಆಗ್ತಾ ಇದೆ ಹಲವು ಮಂದಿ, ನೀವು ಅದನ್ನು ಏನೇ ಆಕ್ಷನ್ ತಗೊಳ್ಳಿಲ್ಲ, ಕೇಳುವ ರೈಟ್ಸ್ ಇರ್ತದೆ. ಆಗ ಅದು ಒಂದು ರೀತಿಯಲ್ಲಿ ಎರಡು ಕಡೆ ಸಹ ಒಳ್ಳೆಯದು, ಎರಡೂ ಕಡೆಯಲ್ಲಿ ಪೊಲೀಸರಲ್ಲೂ ಮಾತ್ರ ಸಾರ್ವಜನಿಕರಲ್ಲೂ ಒಳ್ಳೆಯ ಪ್ರಯತ್ನಗಳು, ಅದು ಆ ರೀತಿ ಆಗಬೇಕು. ಅದನ್ನು ಮಾಡ್ತಾ ಇಲ್ಲ. ಇದು ಯಾವಾಗಲೂ ಇವ್ರಿಗೆ ನೆನಪಾಗೋದು ಯಾವಾಗ ಅಂತ ಹೇಳಿದರೆ, ಈ ಮೊನ್ನೆ ಘಟನೆ ಆಯ್ತಲ್ಲ, ಈಚೆ ಸುಹಾಸ್ ಶೆಟ್ಟಿಯ ಮರ್ಡರ್ ಆಯಿತು, ಈಚೆಯಿಂದ ಅಬ್ದುಲ್ ರಹಿಮಾನ್ ಮರ್ಡರ್ ಆಯಿತು. ಇಂಥ ಸಂದರ್ಭದಲ್ಲಿ ಒಂದು ರೀತಿಯ ಒಂದು ಮಾಬ್ ಕ್ರಿಯೇಟ್ ಆಗುವಂಥ ಸಿಚುವೇಶನ್ ಕ್ರಿಯೇಟ್. ಆದರೆ ಇಂಥ ಕೋಮುಗಲಭೆ ಆದ ಟೈಮ್ನಲ್ಲೂ ಕೂಡ ಉನ್ನತ ಅಧಿಕಾರಿಗಳಾಗಲಿ ಅಥವಾ ಈ ಸಚಿವರಾಗಲಿ ಇಂಥ ಸಭೆಗಳನ್ನು ಮಾಡುದ್ರಲ್ಲಿ ಅಲ್ಲ ಮಾಡ್ತಾರೆ. ಕೋಮುಗಲಭೆ ಆದ ಎಲ್ಲ ತಣ್ಣಗಾದ ಮೇಲೆ ಒಮ್ಮೆ ಸಭೆ ಮಾಡ್ತಾರೆ. ಇದಕ್ಕಿಂತ ಮೊದಲು ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರೇ ಎಲ್ಲ ಕಡಿಮೆ ಆದ ಮೇಲೆ ತೊಂದರೆಗೊಳಗಾದವ ತೊಂದರೆ ಅನುಭವಿಸಿದ ಮೇಲೆ, ಜೈಲಿಗೆ ಹೋದ ಮೇಲೆ ಎಲ್ಲ ಆದ ಮೇಲೆ ಒಂದು ಶಾಂತಿ ಸಮಿತಿ ಸಭೆ ಮಾಡ್ತಾರೆ. ಆ ಶಾಂತಿ ಸಮಿತಿ ಸಭೆಯಲ್ಲಿ ಭಾಗವಹಿಸುವವರು ಯಾರು ಅಂತ ಹೇಳಿದರೆ, ಈ ಗಲಾಟೆಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲದವರು ಮತ್ತು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದವರು, ಅವರಿಗೆ ಏನು ತೊಂದರೆ ಇಲ್ಲ. ನಿಮಗೆ ಇಲ್ಲಿ ಯಾವುದೇ ರೀತಿ ಗಲಾಟೆ ಆದರೆ ತೊಂದರೆಗೊಳಗಾಗುವವರು ಯಾರು? ಸಾಮಾನ್ಯವಾಗಿ ಕೆಳಸ್ತರದ ಜನರು ಮಾತ್ರ. ನಿತ್ಯ ದುಡಿದು ತಿನ್ನುವವರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಇಂಥವರು ತೊಂದರೆಗಳು, ದಿನಗೂಲಿ ಕೆಲಸ ಮಾಡುವವರು ಪೆಟ್ಟು ಬಿಡುದು. ಅದು 80% ಮಂದಿ ಇದ್ದಾರೆ. 80 ಏನೇ ಸಮಸ್ಯೆ ಆದ್ರೂ ಕೂಡ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇದೆಲ್ಲ ಅದರ ಎಫೆಕ್ಟ್ ಆಗುವಂತದ್ದು ಇಂಥ ವರ್ಗದವರಿಗೆ ಮಾತ್ರ. ಶ್ರೀಮಂತ ವರ್ಗದವರಿಗೆ ಅಂತ ಎಫೆಕ್ಟ್ ಏನೂ ಆಗೋದಿಲ್ಲ. ಅವರು ಮೂರು ದಿವಸ ಅಂಗಡಿ ಬಂದಾಗಿರ್ಬೋದೇ ಹೊರತು ಅವರು ಸಾಮಾನ್ಯ ಖಾಲಿ ಆಗೋದಿಲ್ಲ, ಎಫೆಕ್ಟ್ ಆಗುದಿಲ್ಲ. ಅವರೇನು ಸಾಮಗ್ರಿಗಳೇನು ಅದನ್ನೇ ನಂಬಿ ಬದುಕುವಂತವರಲ್ಲ, ಆ ದಿವಸದ್ದು ಇನ್ಕಮ್ ಅನ್ನು ಬದುಕೋರಲ್ಲ. ಅವ್ರಿಗೆ ಒಟ್ಟಾರೆಯಾಗಿ ಒಂದು ವ್ಯವಹಾರ ನಷ್ಟ ಆಗ್ಬೋದು ಅಂತ ಅಷ್ಟೇ. ಇವತ್ತು 1,000 ರೂಪಾಯಿ ಲಾಭ ಬರ್ತಿತ್ತು, ಅದು ಬರಲಿಲ್ಲ ಅಂತ ಹೇಳಿ ಅಷ್ಟು ಬಿಟ್ಟರೆ ಅವರಿಗೆ ಲಾಸ್ ಆಗುವಂಥದ್ದು ಏನಿಲ್ಲ. ಲಾಭದಲ್ಲಿ ಒಂದು ಅಂಶ ಕಡಿಮೆ ಆಯ್ತು ಅಂತ ಬಿಟ್ಟರೆ ಮತ್ತೇನು ಇಲ್ಲ. ಆದರೆ ತೊಂದರೆಗೊಳಗಾದವರು ಕೆಲಸದವರು 80% ಮಂದಿ ತೊಂದರೆಗೊಳಗಾಗುವವರು ಇರುವುದು. ಆದರೆ ಇವರು ಮೀಟಿಂಗ್ ಮಾಡೋದು ಯಾರನ್ನಂದ್ರೆ ತೊಂದರೆಗೊಳಗಾಗದವರನ್ನು ಕರೆದು, ತೊಂದರೆಗೆ ಯಾರು ಒಳಗಾಗೋದಿಲ್ಲ ಅಂಥವನ್ನು ಕರೆದು ಮೀಟಿಂಗ್ ಮಾಡ್ತಾರೆ. ಅವರಿಗೆ ಇದರಲ್ಲಿ ವಾಸ್ತವ ಸ್ಥಿತಿ ಏನಂತ ಅರಿವಿರುವುದಿಲ್ಲ. ಅವರಿಗೆ ಬೇಕಾದ ಹಾಗೆ ಮುಖಸ್ತುತಿಗೆ ಏನೋ ಮಾತಾಡ್ತಾರೆ. ಇವರಿಗೂ ಬೇಕಿರುವುದು ಅದೇ. ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೂ ಬೇಕಿರುವುದು ಮುಖಸ್ತುತಿ. ಯಾರು ಮಾತಾಡ್ತಾರೆ ಅವರು ಮಾತ್ರ ಅವರು ಓಲೈಸುವುದು. ಅವರು ಪೊಲೀಸರ ತಪ್ಪುಗಳನ್ನು ಎತ್ತಿ ತೋರಿಸ್ತಾರಂತಾದರೆ ಅವರನ್ನು ಕರೆಯದೇ ಇಲ್ಲ. ಈಗ ನಾನೇ ಉದಾಹರಣೆಗೆ ತಗೊಂಡು ನನ್ನನ್ನೇ, ನಾನು ಮಂಗಳೂರಿಗೆ ಬಂದು ವಾಸ್ತವ್ಯವನ್ನು ಮಂಗಳೂರಿಗೆ ಬದಲಾಯಿಸಿ 21 ವರ್ಷ ಆಯಿತು. ಕದ್ರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿದ್ದವನು. ಈಗ 3 ವರ್ಷದಿಂದ ಕಂಕನಾಡಿ ನಗರ ಠಾಣಾ ವ್ಯಾಪ್ತಿಯಲ್ಲಿದ್ದೇನೆ. ಇಷ್ಟು ವರ್ಷದಲ್ಲಿ ಒಂದು ಬಾರಿಯೂ ಪೊಲೀಸರು ನನ್ನನ್ನು ಮೀಟಿಂಗ್ ಇದೆ ಬನ್ನಿ ಅಂತ ಕರೆದಿಲ್ಲ. ಆಯಿತಾ? ಅದಕ್ಕಿಂತ ಮೊದಲು ನಾನು ವೃತ್ತಿಗೆ ಬಂದ ಮೇಲೆ ಒಂದು 10-12 ವರ್ಷ ಊರಲ್ಲಿದ್ದೆ. ಆ ಸಂದರ್ಭದಲ್ಲಿ ಬಂಟ್ವಾಳ ಪೊಲೀಸ್ ಸ್ಟೇಷನ್ ಅವರು ನನ್ನ ಕರೆದಿಲ್ಲ. ಹಾಗಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗದವರು ಇವರು ಅಲ್ಲ. ವೃತ್ತಿ ಸಂಬಂಧವಾಗಿ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇರುವವರು. ಆದರೆ ಈ ಮೀಟಿಂಗಿಗೆ ನಮ್ಮನ್ನು ಕರೆಯುವುದಿಲ್ಲ. ಯಾಕಂದರೆ ಇಲ್ಲಿ ಮೀಟಿಂಗಲ್ಲಿ ಬರುವಂಥ ವಿಚಾರಗಳು ಅದು ಹೊರ ಜಗತ್ತಿಗೆ ಬರಬಾರ್ದು ಅಂತ. ಅದಕ್ಕಾಗಿ ಪತ್ರಕರ್ತರನ್ನು ಕರೆಯುವುದಿಲ್ಲ. ಅವರ ಉದ್ದೇಶ ಅಷ್ಟೇ, ಏನಾಗಿದೆ ಅಂತ ಗೊತ್ತಾಗುತ್ತೆ, ಅದು ಗೊತ್ತಾಗಬಾರ್ದು ಅಂತೇಳಿ. ಆದ್ದರಿಂದ ಇಂಥ ಶಾಂತಿ ಸಭೆಗಳನ್ನು ಇವರು ನಿಯಮಿತವಾಗಿ ಕರೆದ್ರೆ ಒಂದು ರೀತಿಯಲ್ಲಿ ಜನರಿಗೆ ವಿಶ್ವಾಸ ಮೂಡ್ತದೆ ಅಂತೇಳಿ. ಹಾಗೆ ಕರೆದವರನ್ನೇ ಕರಿಬಾರ್ದು. 1 ತಿಂಗಳು 4 ಮಂದಿಯನ್ನು ಒಂದು ಗ್ರಾಮದಿಂದ ಕರೆದಿದ್ರೆ ಮುಂದಿನ ತಿಂಗಳು ಆ 4 ಮಂದಿಯನ್ನು ಬಿಟ್ಟು ಇತರ 4 ಮಂದಿಯನ್ನು ಕರಿಬೇಕು. ಅದರ ಮುಂದಿನ ತಿಂಗಳು ಮತ್ತೆ 4 ಮಂದಿಯನ್ನು ಕರಿಬೇಕು. ದಿವಸ ಸಹ ಮ್ಯಾಟರ್ ಆಗ್ತದಲ್ಲ ಸರ್. ಈಗ ದಿನಗೂಲಿ ಮಾಡುವವನು ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವನು ಆ ರಜೆ ಮಾಡಿ ಹೋಗ್ಲಿಕ್ಕೆ ಅವನಿಗೆ ಕಷ್ಟ ಇಲ್ಲ. ಅಂತ ಸಂದರ್ಭದಲ್ಲಿ ರಜೆಯ ದಿನವನ್ನು ಆಯ್ಕೆ ಮಾಡ್ಕೊಳ್ಬೇಕು. ತಿಂಗಳ ಕೊನೆಯ ಆದಿತ್ಯವಾರ, ಆ ರೀತಿ ರಜೆ ಇರುವ ದಿವಸ ಆದ್ರೆ ಜನಸಾಮಾನ್ಯರಿಗೆ ಹೋಗ್ಲಿಕ್ಕೆ ಆಗ್ತದೆ. ತಿಂಗಳ ಕೊನೆಯ ಆದಿತ್ಯವಾರ, ಇಲ್ಲದ್ರೆ ತಿಂಗಳ ಮೊದಲ ಶನಿವಾರ ಇಲ್ಲ ಆದಿತ್ಯವಾರ ಅಂತದನ್ನು ನಿಗದಿತವಾಗಿ ದಿನ ಫಿಕ್ಸ್ ಮಾಡಬೇಕು. ಆಗ ನೆನಪಿರ್ತದೆ, ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಮೀಟಿಂಗ್ ಇದೆ ಅಂತೇಳಿ. ಈಗ ಏನಾಗಿದೆ ಅಂತ ಹೇಳಿದರೆ,
ಪೊಲೀಸ್ ಇಲಾಖೆ ವಿಸ್ತಾರಗೊಂಡಿದೆ, ಸಿಬ್ಬಂದಿಗಳ ಸಂಖ್ಯೆಯು ಜಾಸ್ತಿ ಆಗಿದೆ. ಪ್ರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಪ್ರತಿ ಬೀಟಿಗೂ ಬೀಟ್ ಕಾನ್ಸ್ಟೇಬಲ್ ಅಂತ ಇದೆ, ಬೀಟ್ ಕಾನ್ಸ್ಟೇಬಲ್ ಅಂತ ಇದ್ದಾರೆ ಪ್ರತಿ ಬೀಟಿಗೂ. ಒಂದು ಪೊಲೀಸ್ ಸ್ಟೇಷನಲ್ಲಿ 4 ಬೀಟ್ ಇರ್ಬೋದು, 5 ಬೀಟ್ ಇರ್ಬೋದು, 6 ಬೀಟ್ ಇರ್ಬೋದು. ಒಬ್ಬೊಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಅಂದರೆ ಬೀಟ್ ಅಂದರೆ ಎಷ್ಟು ಏರಿಯಾಕ್ಕೆ? ಅದು ಜನ ಸಾಂದ್ರತೆಯ ವ್ಯಾಪ್ತಿಗೆ ಸಂಬಂಧಪಟ್ಟು ಒಂದು ಬೀಟ್ ಅಂತ ಹೇಳ್ತಾರೆ. ಈಗ ನಿಮಗೆ ಪಾಂಡೇಶ್ವರ ಪೊಲೀಸ್ ಸ್ಟೇಷನಲ್ಲಿ ಒಂದು 5 ಬೀಟ್ ಇದೆ ಅಂತ ಇಟ್ಕೊಳ್ಳಿ. ಬೋಳಾರ, ಮಂಗಳದೇವಿ ಆ ಸೈಡಲ್ಲಿ ಒಂದು ಬೀಟು. ಈಚೆಯಿಂದ ಅಂದರೆ ಪ್ರತಿದಿನ ಅವರು ಅಲ್ಲಿ ವಿಸಿಟ್ ಮಾಡಬೇಕು ಅಂತ ಅಲ್ಲ, ಆ ಬೀಟಿಗೆ ಒಬ್ಬ ಬೀಟ್ ಕಾನ್ಸ್ಟೇಬಲ್ ಅಂತ ಇರ್ತಾನೆ. ಅವನು ಆ ಬೀಟಲ್ಲಿ ಎಲ್ಲರ ಹತ್ರ ಸಂಪರ್ಕದಲ್ಲಿ ಇರಬೇಕು. ಅಲ್ಲಿ ಏನಾದರೂ ತೊಂದರೆ ಆದರೆ ಇಮ್ಮಿಡಿಯೇಟ್ ಅವರು ರಿಯಾಕ್ಟ್ ಮಾಡಬೇಕು, ಅವನಿಗೆ ಮಾಹಿತಿ ಬರಬೇಕು. ಅದಕ್ಕೆ ಈಗೀಗ ಪೊಲೀಸರವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಎಲ್ಲರ ಮೊಬೈಲ್ ನಂಬರ್ಗಳನ್ನು ಪಡ್ಕೊಂಡು ಅವರು ಒಂದು ಗ್ರೂಪ್ ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ, ಬಿಟ್ ನಂಬರ್ 4 ವಾಟ್ಸಪ್ ಗ್ರೂಪ್. ಆ ಗ್ರೂಪಲ್ಲಿ ಏನಾದರೂ ಅವರು ಮಾಹಿತಿಗಳಿದ್ದರೆ ಹಂಚಿಕೊಳ್ಬೋದು. ಈ ರೀತಿಯಾಗಿರ್ತದೆ. ಎಲ್ಲ ಅವರು ವಿದ್ಯಾವಂತರಲ್ಲ, ಬುದ್ಧಿವಂತರೂ ಅಲ್ಲ. ಆದರೆ ಸಾಕಷ್ಟು ಪ್ರಯೋಜನಗಳು ಬರುತ್ತೆ. ಏನಾದರೂ ಸಮಸ್ಯೆ ಆದರೆ ಇಮ್ಮಿಡಿಯೇಟ್ ಆ ಬೀಟ್ ಪೊಲೀಸ್ನವನಿಗೆ ಕಾಲ್ ಮಾಡಿದರೆ ಇತ್ತು. ಅವರು ಪ್ರತಿ ಮನೆಗೂ ಹೋಗಿ ನೋಡಿ, ಇಂತಿದ್ದವನು, ಇಂತಿದ್ದ ಹೆಸರು ನಂದು ಫೋನ್ ನಂಬರ್ ಇಷ್ಟು, ನಿಮ್ಗೆ ಏನಾದರೂ ತೊಂದರೆ ಆದರೆ ನನಗೆ ಒಂದು ಫೋನ್ ಮಾಡಿ. ಇಲ್ಲದ್ರೆ ನಿಮಗೆ ಏನಾದರೂ ಸಂಶಯ ಬಂತು, ಯಾವುದೋ ಒಂದು ವಾಹನ ಹೋಯ್ತು, 2 ಸಾರಿ ಆಚೆ ಈಚೆ ಹೋಯ್ತು, ನಿಮ್ಗೆ ಸಂಶಯ ಬಂತು, ಇಮಿಡಿಯೇಟ್ ಫೋನ್ ಮಾಡಿದ್ದು, ನೋಡಿ ಇಂತಿದ್ದ ಒಂದು ನಂಬರ್ನ ವಾಹನ ಆಚೆ ಈಚೆ 1-2 ಸಾರಿ ಹೋಗಿದೆ, ಏನೋ ವ್ಯವಹಾರ ಇರಬೇಕು ನೋಡಿ ಅಂತ ಹೇಳಿ ಇಮಿಡಿಯೇಟ್ ಪೊಲೀಸರು ರಿಯಾಕ್ಟ್ ಮಾಡ್ತಾರೆ. ಸುಳ್ಳು ಹೇಳ್ಬೇಕಂತ ಇಲ್ಲ, ನಿಮ್ಗೆ ವಾಸ್ತವವಾಗಿ ಏನಿದೆ ನಮಗೆ ಡೌಟ್ ಬಂದಿದೆ, ಹೀಗೆ ನೋಡ್ಕೊಳ್ಳಿ ಅಂತೇಳಿ ಅವರು ಮಾಡ್ತಾರೆ. ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನು ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೂ ವಿಸ್ತಾರ ಆಗಬೇಕು. ಅದು ಮಾಡಿರೋದು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿ ಅಲ್ಲ, ಆಯಾ ಸಿಬ್ಬಂದಿ ಆಯಾನ ಇಂಟ್ರೆಸ್ಟ್ನಲ್ಲಿ ಅಂದರೆ ಅವ್ರ ಜವಾಬ್ದಾರಿ ಆಗುತ್ತೆ, ಜವಾಬ್ದಾರಿ ಆಗ್ತದೆ. ಆದ್ದರಿಂದಾಗಿ ಅವರು ಅದನ್ನು ಮಾಡಿದ್ದಾರೆ. ನಿಮಗೆ ಇದೇ ಈಗ SP ಆಗಿದ್ದ ಅರುಣ್ ಉಡುಪಿಯಲ್ಲಿ SP ಆಗಿದ್ದ ಸಂದರ್ಭದಲ್ಲಿ ಸುಮಾರು 90ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಿದ್ದಾರೆ. ಗೊತ್ತಾ ಎಷ್ಟು? 90ಕ್ಕೂ ಹೆಚ್ಚು. 10 ಮಂದಿ ಸಬ್ ಇನ್ಸ್ಪೆಕ್ಟರ್ ಅಮಾನತಾಗಿದ್ದಾರೆ. ಯಾವ ಕಾರಣಕ್ಕಾಗಿ? ಕೇವಲ ಹೊಯ್ಗೆ ಕಾರಣಕ್ಕಾಗಿ. ಅಕ್ರಮವಾಗಿ ಹೊಯ್ಗೆ ಸಾಗಾಟ ಮಾಡುತ್ತಿದ್ದಾರೆ, ಅದರ ಮಾಹಿತಿಗಳು ಇದ್ದು ಸಹ ಇವರು ಹಂಚಿಕೊಳ್ಳಿಲ್ಲ ಅಂತೇಳಿ, ಮಾಹಿತಿಗಳನ್ನು ನೀಡಲಿಲ್ಲ ಅಂತೇಳಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಇಂಡೈರೆಕ್ಟಾಗಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಸಸ್ಪೆಂಡ್ ಮಾಡಿದ್ರು. ಈಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ರಲ್ಲ, ನೋಡ ಪೊಲೀಸರ ಹತ್ರ ಹೋಗಿ ಒಂದು ಲೋಡು ಹೊಯ್ಗೆ ಕೊಂಡೋಗ್ಲಿಕ್ಕೆ ಉಂಟು, ಒಂದು 10,000 ಕೊಡ್ತೇನೆ ಅಂತ ಹೇಳಿ ಯಾರು ಒಪ್ಪುದಿಲ್ಲ. ಅಂದರೆ ಆ ಭಯ ಅನ್ನುವಂಥದ್ದು, ಆ ಭಯ, ಅಧಿಕಾರಿಯ ಭಯ. ಅವ್ರು ಎಲ್ಲಾದ್ರೂ ರೈಡ್ ಮಾಡಿದ್ರ? ಎಲ್ಲಿಗಾದ್ರೂ ಹೋದ್ರ? ಇಲ್ಲ. ಆ ಭಯವನ್ನು ಕ್ರಿಯೇಟ್ ಮಾಡಿದ್ದು ತಮ್ಮ ಸಿಬ್ಬಂದಿಗಳಲ್ಲಿ. ಅದರಿಂದಾಗಿ ಸಹಜವಾಗಿಯೇ ಎಲ್ಲೆಲ್ಲಿ ಮಾಮೂಲುಗಳು ಹುಟ್ಟುತ್ತಾ ಇತ್ತ ಅಂಥ ವ್ಯವಹಾರಗಳು ಎಲ್ಲ ಬಂದಾಗಿದೆ. ಏನು ಕಾನೂನುಬದ್ಧವಾಗಿ ವ್ಯವಹಾರಗಳು ನಡೀತಾ ಇದೆಯಾ ಅಂಥ ವ್ಯವಹಾರಗಳು ನಡೀತಾ ಇದೆ ಸಹಜವಾಗಿ. ಜನರಿಗೆ ಅದು ದೊಡ್ಡ ಸಮಸ್ಯೆ ಅಲ್ಲ. ಸಾಮಾನ್ಯವಾಗಿ ಕೆಲವೊಂದು ವ್ಯವಹಾರಗಳು ಅಂತಹ ಸಮಸ್ಯೆ ಅಲ್ಲ. ಆದರೆ ನಿಮಗೆ ಅಕ್ರಮ ಮರಳುಗಾರಿಕೆ, ಅಕ್ರಮ ಕಲ್ಲುಗಣಿಗಾರಿಕೆ ಇಂಥದ್ದು ಜನರಿಗೆ ಅಗತ್ಯ ಇರುವಂಥದ್ದು. ಅದು ಅಕ್ರಮ ಅಂತ ಏನು, ಅದನ್ನು ಸಕ್ರಮ ಮಾಡಲಿಕ್ಕೆ ಅವಕಾಶ ಕಾನೂನಲ್ಲಿಲ್ಲ. ಕಾನೂನಲ್ಲಿ ಆ ಅವಕಾಶಗಳಿಲ್ಲ, ಅದರಿಂದ ಅದು ಅಕ್ರಮ ಆಗಿದೆ. ಈಗ ಒಬ್ಬರಿಗೆ ಮರಳು ಬೇಕು ಅಂತ ಆಗುವಾಗ ಅವ್ರು ಮರಳು ಎಲ್ಲಿಂದ ತರಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ಯಾರ ಅಧಿಕಾರಿಗಳಿಂದಲೂ ಇಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲೂ ಇಲ್ಲ. ಸ್ವಾಮಿ ನಮಗೊಂದು 10 ಲೋಡು ಮರಳು ಬೇಕು. ಇಲ್ಲಪ್ಪ, ಮರಳಿಲ್ಲ, ಮತ್ತೆ ಎಲ್ಲಿಂದ ನಾವು ತರಬೇಕು ಕೇಳಿದರೆ ಅದಕ್ಕೆ ಅವ್ರ ಉತ್ತರ ಇಲ್ಲ. ಆದ್ದರಿಂದಾಗಿ ಜನರು ಏನು ಮಾಡ್ತಾರೆ, ನಮಗೆ ಒಂದು ಮರಳು ಬೇಕು ಅಂತ ಹೇಳಿ ಯಾರು ಮರಳು ಸಪ್ಲೈ ಮಾಡುವವರಿದ್ದಾರೆ ಅವ್ರನ್ನ ಕರ್ತಾರೆ. ಅವರಿಗೆ ಅವಕಾಶ ಇಲ್ಲ ಕಾನೂನು ಪ್ರಕಾರ ತರಲಿಕ್ಕೆ, ಅವರು ಅಕ್ರಮವಾಗಿ ತರ್ತಾರೆ. ಆದ್ದರಿಂದ ಅವರು ಮರಳು ದಂಧೆ ಮಾಡಿದರು, ಮರಳುಗಾರಿಕೆ ಮಾಡಿದ್ರು ಅಂತ ಹೇಳಲಿಕ್ಕಲ್ಲ. ಯಾರಿಗೆ ಅವಶ್ಯಕತೆ ಇದ್ದವರಿಗೆ ಅನುಕೂಲ ಆಗಬೇಕಲ್ಲ. ಅದರಿಂದಾಗಿ ಅದು ಒಂದು ರೀತಿಯಲ್ಲಿ ಇಲ್ಲಿ ಹೊಡೆತ ಬೀಳ್ತಾ ಇದೆ. ಎಲ್ಲ ರೀತಿಯಲ್ಲಿ ಇದು ಹೊಡೆತ ಬೀಳ್ತಾ ಇದೆ ಜನರಿಗೆ. ನಿಮಗೇನು ಸಣ್ಣ ಸಮಸ್ಯೆ ಅಂತಲ್ಲ, ನಾವು ದೋದಂಬರ್ ಬಿಸ್ನೆಸ್ ಅಂತ ಹೇಳ್ತೇವೆ. ಅದನ್ನೆಲ್ಲ ನಿಯಂತ್ರಣ ಮಾಡುವುದು ಪೊಲೀಸರಿಗೇನು ಕಷ್ಟದ ಕೆಲಸವೇ ಅಲ್ಲ, ಕಷ್ಟದ ಕೆಲಸವೇ ಅಲ್ಲ.
ಎಲ್ಲ 2 ನಂಬರ್ ಬಿಸ್ನೆಸ್ ಮ್ಯಾನ್ಗಳು ಪೊಲೀಸ್ ಸ್ಟೇಷನಿಗೆ ನಿಗದಿತವಾಗಿ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿಯೇ ದಂಧೆ ಮಾಡ್ತಾ ಇದ್ದವರು. ಅವರು ಯಾವಾಗ ಕಪ್ಪ ಕಾಣಿಕೆಯನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸ್ತಾರೋ ಆವತ್ತೇ ಆ 2 ನಂಬರ್ ದಂಧೆಗಳು ಬಂದಾಗತ್ತೆ. ಮಂಗಳೂರಲ್ಲಿ ಆಗಿರೋದು ಅದೇ, ಉಡುಪಿಯಲ್ಲಿ ಆಗಿದ್ದು ಅದೇ. ಅರುಣ್ ಅವರು ಉಡುಪಿಯಲ್ಲಿದ್ದಾಗ ಉಡುಪಿಯಲ್ಲಿ ಆದದ್ದೇ ಅದೇ. ಈಗ ಇಲ್ಲಿ ಮಂಗಳೂರಲ್ಲಿ ಕೆಲವೊಂದು ದಂಧೆಗಳು ನಿಂತೋಗಿದೆ. ಆದರೆ ಈ ಕಮಿಷನರ್ಗಿಂತ ಮೊದಲಿಂದ ಕಮಿಷನರ್ ಇರುವಾಗ ಅದೆಲ್ಲ ಕಾನೂನುಬದ್ಧ ವ್ಯವಹಾರ ಆಗಿತ್ತ. ಇವರು ಬಂದ ಮೇಲೆ ಅದು ಕಾನೂನು ಬಾಹಿರ ವ್ಯವಹಾರ ಆಗ್ತದೆ ಅಂತಂದರೆ ಈಗಿಂತ ಮೊದಲಿದ್ದ ಕಮಿಷನರ್ನ ಅವಧಿಯಲ್ಲಿ ಅದು ಕಾನೂನುಬದ್ಧ ವ್ಯವಹಾರ ಆಗಿತ್ತ. ಪ್ರಶ್ನೆ ಮಾಡುವಂಥ ವಿಚಾರನ ಹೇಳಿದ್ದು. ಒಬ್ಬ ಅಧಿಕಾರಿಯ ಕರ್ತವ್ಯದ ಸಂದರ್ಭದಲ್ಲಿ ಅದು ಕಾನೂನುಬದ್ಧ ವ್ಯವಹಾರ ಆಗಿದ್ದು, ಇನ್ನೊಬ್ಬ ಅಧಿಕಾರಿಯ ಸಂದರ್ಭದಲ್ಲಿ ಇದು ಕಾನೂನು ಬಾಹಿರ ವ್ಯವಹಾರ ಹೇಗೆ ಆಗುತ್ತೆ? ರೂಲ್ಸ್ಗಳು ಚೇಂಜ್ ಆಗುತ್ತಾ? ಕಾನೂನು ಚೇಂಜ್ ಆಗುತ್ತಾ? ಇಲ್ಲಲ್ಲ, ಅಧಿಕಾರಿಗಳು ಮಾತ್ರ ಚೇಂಜ್ ಆಗೋದು. ಅದಕ್ಕೆ ಹೇಳಿದ್ದು ನಾನು, ಎಲ್ಲ ರೀತಿಯ ವ್ಯವಹಾರಗಳು ಇದ್ದರೂ ಸಹ ಅದಕ್ಕೊಂದು ಕಾನೂನಿನ ಅಂಕುಶ ಇದೆ. ಆ ಅಂಕುಶವನ್ನು ಯಾರು ಸರಿಯಾಗಿ ಎಳಿತಾನೆ ಆಗ ಅದು ಪರಿಣಾಮವನ್ನು ಬೀರ್ತದೆ. ಆ ಕಾನೂನು ಅಂಕುಶವನ್ನೇ ಹೇಳ್ದದ್ದು, ಆಗ ಪರಿಣಾಮ ಬೀರಿತು. ಇದರಿಂದ ತೊಂದರೆ ಆಗುತ್ತದೆ ಎನ್ನುವುದು ಸ್ಪಷ್ಟ ಆಗಿದ್ದರೂ ಸಹ ಒಟ್ಟಾರೆಯಾಗಿ ಇಂತಹ ಒಂದು ಅಕ್ರಮ ಚಟುವಟಿಕೆಗಳು ನಿಯಂತ್ರಣಕ್ಕೆ ಬರಬೇಕು ಎನ್ನುವುದು ವಾಸ್ತವ. ಅಕ್ರಮ ಚಟುವಟಿಕೆ ಅದನ್ನೇ ನೀವು ಕಾನೂನುಬದ್ಧವಾಗಿಯೇ ಮಾಡಿ. ಯಾರು ಕೇಳುವುದಿಲ್ಲ, ಮಾಡಿ ಕಾನೂನುಬದ್ಧವಾಗಿ ಮಾಡಿ. ನೀವು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಮಾರಿ, ಅದೇ ಪೆಟ್ರೋಲನ್ನು ನೀವು ಒಂದು ಕ್ಯಾನಲ್ಲಿ ಹಾಕ್ಕೊಂಡು ಒಂದು ಗೂಡಂಗಡಿಯಲ್ಲಿ ಮಾರಬೇಡಿ. ಅದಕ್ಕೂ ಮಾರೋದು ಪೆಟ್ರೋಲೇ, ಎಲ್ಲಿ ಮಾಡಬೇಕು ಅಲ್ಲೇ ಮಾಡಿ. ಅದರಿಂದಾಗಿ ಆ ರೀತಿಯಾಗಿ ಮಾಡಿ. ಅದರಿಂದಾಗಿ ಇಂತಹ ಅಕ್ರಮಗಳು ಸಹ ಶಾಂತಿ ಸಭೆಗಳ ಮೂಲಕ ಬಯಲಿಗೆ ಬರ್ತದೆ. ಆದ್ರೆ ಈಗ ಕಳೆದೊಂದು 2 ವಾರದ ಹಿಂದೆ ನಮ್ಮ ಜಿಲ್ಲೆಗೆ ಬಂದಿದ್ದಂತ ಸಚಿವರು ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿದ್ರು, ನಾನು ಜಿಲ್ಲೆಯ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೋಸ್ಕರ ಕೆಲವು ಮುಖಂಡರನ್ನ ಕರೆದು ಸಭೆಯನ್ನು ಮಾಡ್ತೇನೆ ಅಂತೇಳಿ ನಿರ್ಧಾರ ಮಾಡಿ ಹೋಗಿದ್ದಾರೆ. ನಿರ್ಧಾರ ಮಾಡಿ ಹೋದದ್ದು ಮಾತ್ರ ಇದುವರೆಗೂ ಕೂಡ ಆ ಸಭೆ ನಡೆದಿಲ್ಲ ಅನ್ನೋದು. ನೋಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಕರೆಯುವಂಥದ್ದು ವಾಡಿಕೆ. ಎಲ್ಲ ಸಮಾಜದ ಮುಖಂಡರುಗಳನ್ನ ಕರೀತಾರೆ. ಅವರು ಯಾರು? ಆ ಸಭೆಗೆ ಬರುವ ಮುಖಂಡರು ಯಾರು? ಕೆಳ ಸ್ತರದವರನ್ನು ಪ್ರತಿನಿಧಿಸುವುದಿಲ್ಲ. ಕೆಳ ಸ್ತರದವರನ್ನು ಪ್ರತಿನಿಧಿಸುವವರು ಯಾರು? ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಂಘಟನೆಗಳು, ಇವರೆಲ್ಲ ಕೆಳ ಸ್ತರದವರನ್ನು ಪ್ರತಿನಿಧಿಸ್ತಾರೆ. ಅಂಥವರನ್ನು ಕರೆದು ಅವರು ಮೀಟಿಂಗ್ ಮಾಡಿದಾಗ ಕೆಲವೊಂದು ಅಂಶಗಳು ಬೆಳಕಿಗೆ ಬರ್ತವೆ, ಕೆಲವೊಂದು ಲೋಪದೋಷಗಳು ಬೆಳಕಿಗೆ ಬರ್ತವೆ. ಸರ್ಕಾರಿ ಮಟ್ಟದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಪರಿಹರಿಸಬೇಕು ಎನ್ನುವುದನ್ನು ಆಲೋಚನೆ ಮಾಡಲಿಕ್ಕೆ ಆಗುತ್ತೆ. ನಿಮಗೆ ಕೆಲವು ಮುಖಂಡರನ್ನು ಕರೆದು ಸಭೆ ಮಾಡಿದಾಗ ಅವ್ರ ಮುಖಂಡರ ಲೆವೆಲ್ ಅಲ್ಲಿ ಮಾತ್ರ ಸಮಸ್ಯೆಯನ್ನು ಹೇಳ್ತಾರೆ. ಜನಸಾಮಾನ್ಯರ ಸಮಸ್ಯೆಯನ್ನು ಯಾರು ಆ ಸಂದರ್ಭದಲ್ಲಿ ಪ್ರಕಟ ಮಾಡುವುದಿಲ್ಲ. ಆದ್ದರಿಂದ ಅದು ಅವರಿಗೆ ಗಮನಕ್ಕೂ ಬರುವುದಿಲ್ಲ. ಅವರ ಉದ್ದೇಶ ಏನಿರ್ತದೆ, ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತೇಳಿ. ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದ್ರೆ ನೀವು ಸುರಿಗೆ ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಕೇವಲ 4 ಮಂದಿ ದೊಡ್ಡ ಮಂಡೆಯವರನ್ನು ಕರೆದು ಕೂರಿಸಿ ಅವರ ತಲೆ ತಿನ್ನುವುದಲ್ಲ. ಅವರ ಮಾತನ್ನು ಹೇಳಿದರೆ ಯಾರೂ ಕೇಳುವ ಪರಿಸ್ಥಿತಿಯಲ್ಲೂ ಈಗ ಇಲ್ಲಿ ಒಬ್ಬ ಒಂದು ಸಮಾಜದ ಮುಖಂಡನಾಗಿ ಯಾರೂ ಗುರುತಿಸಿಕೊಂಡಿಲ್ಲ. ಅದು ಹಿಂದೂ ಸಮಾಜದಲ್ಲಿರ್ಬೋದು, ಮುಸ್ಲಿಂ ಧರ್ಮದಲ್ಲಿರ್ಬೋದು, ಕ್ರಿಶ್ಚಿಯನ್ ಧರ್ಮದಲ್ಲಿರ್ಬೋದು. ಅವರು ಒಬ್ಬ ಫಾದರ್ ಹೇಳ್ತಾರಂತ ಹೇಳಿದ್ದನ್ನು ಎಲ್ಲ ಕ್ರಿಶ್ಚಿಯನ್ರುಗಳು ಪಾಲಿಸುವುದಿಲ್ಲ. ಅದರಲ್ಲೂ ಒಂದು ಅರ್ಧವರ್ಷ ಭಿನ್ನಾಭಿಪ್ರಾಯ ಇದೆ. ಒಬ್ಬ ಮಠಾಧಿಪತಿ ಹೇಳ್ತಾರಂತ ಹೇಳಿ ಎಲ್ಲ ಹಿಂದೂ ಬಾಂಧವರು ಅವರ ಮಾತನ್ನು ಕೇಳುವುದಿಲ್ಲ. ಅದೇ ರೀತಿ ಒಬ್ಬರು ಮೌಲಾನ ಹೇಳ್ತಾರಂತ ಹೇಳಿದರೆ ಅದನ್ನು ಯಾರು ಕೇಳುವವರು ಇಲ್ಲ. ಈ ರೀತಿಯ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ನೀವೊಬ್ಬರು ಫಾದರ್ ಅವರನ್ನು, ಒಬ್ಬರು ಮೌಲಿಯನ್ನು, ಒಬ್ಬರು ಮಠಾಧಿಪತಿಯನ್ನು ಕರೆಸಿ ಆ ಮೂವರ್ತ ಒಂದು ಸೌಹಾರ್ದದ ಭಾಷಣ ಮಾಡಿಸಿ
ಜನರ ಕಿವಿಗೆ ಹೂ ಇಟ್ಟು ಸದ್ಯಕ್ಕೆ ಶಾಂತಿಯನ್ನು ಕಾಪಾಡಿಕೊಂಡು ಹೇಳಿ ಅಂತ ಹೇಳಲಿಕ್ಕೆ ಆಗ್ತದ? ಹೇಳಿದರೆ ಎಷ್ಟು ಸಾಧು ಆಗ್ತದೆ? ಅದಲ್ಲ. ನೀವು ತಳಮಟ್ಟದಿಂದ ಅದನ್ನು ಬೆಳೆಸ್ಕೊಂಡು ಬರಬೇಕು. ತಳಮಟ್ಟದಿಂದ ಬೆಳೆಸ್ಕೊಂಡು ಬರಬೇಕಾದ್ರೆ ನಿಮಗೆ ಜನರೊಟ್ಟಿಗೆ ನೇರವಾಗಿ ಸಂಪರ್ಕ ಇರುವಂತಹ ಏಕೈಕ ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆ. ಅಲ್ಲಿಂದಲೇ ಮುಂದಕ್ಕೆ ಹೋಗಬೇಕು. ಅದು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಅದು ಬೆಳೆದು ಬರಬೇಕು. ಅಂದ್ರೆ ಈಗ ಶಾಂತಿ ಸಭೆ ಮಾಡೋದು ಒಂದು ಸೊಲ್ಯೂಷನ್ ಆದ್ರೆ ಬೇರೆ ಏನೆಲ್ಲ ಮಾಡ್ಬೋದು? ಅಂದ್ರೆ ಶಾಂತಿ ಕಾಪಾಡ್ಲಿಕ್ಕೋಸ್ಕರ ಈಗ ಕೆಲವು ಕಡೆ ಫೋನಿನ ತರ ಸಾರ್ವಜನಿಕರಿಗೆ ಕೊಟ್ಟು ಆ ರೀತಿ ಸುರಿವಿಗೆ ನಿಮಗೆ ಸಾರ್ವಜನಿಕರಲ್ಲಿ ಒಂದು ಧೈರ್ಯ ತುಂಬುವ ಕೆಲಸವನ್ನು ಇಲಾಖೆಗಳು ಮಾಡಬೇಕು. ಯಾವುದೇ ಇಲಾಖೆಗಳಿರ್ಬೋದು, ಅದು ಪೊಲೀಸ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಕಂದಾಯ ಇರ್ಬೋದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆದು, ಯಾವುದೋ ಜನರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು, ಅವರಲ್ಲಿ ವಿಶ್ವಾಸ ಮೂಡಿಸುವ ಕೆಲಸವನ್ನು ಇಲಾಖೆಗಳ ಅಧಿಕಾರಿಗಳು ಮಾಡಬೇಕು. ಅವರು ವಿಶ್ವಾಸ ಬಂತಂತಾದ ಮೇಲೆ ಅವರು ನಿಮ್ಮೊಟ್ಟಿಗೆ ಮುಕ್ತವಾಗಿ ಸಂವಹನ ಮಾತಾಡ್ತಾರೆ. ಅವರ ಸಮಸ್ಯೆಗಳೇನು ಅದನ್ನು ಹೇಳ್ತಾರೆ. ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು. ಅದನ್ನು ಪರಿಹಾರ ಮಾಡಿದರೆ ಅಲ್ಲಿಗೆ ಸಮಸ್ಯೆ ಮುಗೀತದೆ. ನಿಮಗೆ ಒಂದು ರಸ್ತೆಯಲ್ಲಿ ಒಂದು ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ, ಒಂದು ರಸ್ತೆಯಲ್ಲಿ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ. ಅದು ಮರ ತೊಂದರೆ ಆಗ್ತದೆ ಅಂತ ಹೇಳಿ ಇಡೀ ಊರಿನವರಿಗೆ ಗೊತ್ತಿದೆ. ಆ ಮರ ಯಾರ ಜಾಗದಲ್ಲಿ ಇದೆ ಅವನಿಗೆ ಗೊತ್ತಿರೋದು ಅದು ತೊಂದರೆ ಆಗುತ್ತೆ ಅಂತ ಹೇಳಿ. ಆಗ ಎಲ್ಲರೂ ಸೇರಿ ಹೋಗಿ ಅವನ ಹತ್ರ ಹೇಳಿದೆ ಅವ ಮರ ಕಡಿತಾನ ಇಲ್ಲ. ಆ ಸಂದರ್ಭದಲ್ಲಿ ಇಲಾಖೆಗೆ ಹೇಳಬೇಕು. ಇಲಾಖೆಯವರು ಹೋಗಿ ಅವನನ್ನು ಮನವೊಲಿಸಬೇಕು. ಈಗ ಈ ಮರ ಬಿದ್ದರೆ ಸುರಿಗೆ ಬೀಳುವುದು ನಿನ್ನ ತಲೆ ಮೇಲೆ. ಆ ಸಂದರ್ಭದಲ್ಲಿ ಬಾಕಿಯವರಿಗೆ ತೊಂದರೆ ಆಗ್ಬೋದು, ಆದರೆ ನಿಮಗೆ ತೊಂದರೆ ಆಗೋದು ಅಂತ ಗ್ಯಾರಂಟಿ. ನಾವು ಅದನ್ನು ತೆರವುಗೊಳಿಸ್ತೇವೆ ಅಂತ ಹೇಳಬೇಕು. ಇಲ್ಲ ಇದ್ದರೆ ಆ ಮರದ ಸಮಸ್ಯೆ ಇಡೀ ಊರಿಗೆ ನಿರಂತರವಾಗಿ ಕಾಡ್ತಾ ಇರ್ತದೆ. ಇದು ಸಮಸ್ಯೆ ಒಂದು ಸಣ್ಣ ಉದಾಹರಣೆಯಾಗಿ ನಾನು ಆ ಮರವನ್ನು ಹೇಳಿದ್ದು. ಎಲ್ಲ ಸಮಸ್ಯೆಗಳು ಇದೇ ರೀತಿ ಬೆಳೆದು 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 ಇವತ್ತು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡದಂಥ ಪರಿಸ್ಥಿತಿ ಮಂಗಳೂರಿಗೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಬಂದಿರೋದು. ಎಲ್ಲರೂ ಹೇಳ್ತಾರೆ ಇದು ಇಲ್ಲಿ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವದ ಪ್ರಯೋಗಶಾಲೆ, ಕೋಮುಗಲಭೆಗಳಿಗೆ ಇಲ್ಲಿ ಹೆಸರುವಾಸಿ ಅವಕಾಶ ಇದೆ ಅಂತ. ಯಾಕೆ ಇಲ್ಲಿ ಕೋಮುಗಲಭೆಗಳು ಆಯಿತು? ಎಲ್ಲಿಂದ ಸೃಷ್ಟಿಯಾಯಿತು? ನಾನು ಹಲವಾರು ಪೊಲೀಸ್ ಅಧಿಕಾರಿಗಳೊಂದಿಗೆ ನಾವು ಮಾತಾಡುವಾಗ ನಾವು ಹೇಳಿದ್ದೇವೆ, ಇಲ್ಲಿ ಕೋಮುಗಲಭೆ ಸೃಷ್ಟಿಯಾಗಲಿಕ್ಕೆ ಕಾರಣವಾಗುವುದೇ ಇಂತಹ ಚಿಲ್ಲರೆ ಅಂಶಗಳು, ನೋಟಿನ ಅಂಶ ಅಲ್ಲ. ಚಿಕ್ಕ ಚಿಕ್ಕ ವಿಚಾರಗಳು ಇಲ್ಲಿ ಕೋಮುಗಲಭೆಗೆ ಕಾರಣವಾಗ್ತದೆ. ಒಂದು ಬಾಲಕನ ಟೊಪ್ಪಿ ತೆಗೆದ ಘಟನೆ ಒಂದು 500 ಮಂದಿಯನ್ನು ಒಟ್ಟು ಕೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತಂತಾದರೆ ಮನಸ್ಸಿನ ಭಾವನೆಗಳು ಎಷ್ಟು ಬೇಗ ಪಸರಿಸಿದೆ ಅಂತ ಆಲೋಚನೆ ಮಾಡಿ. ಆಗಿದೆ ಮಂಗಳೂರಲ್ಲಿ, ಆಗಲಿಲ್ಲ ಅಂತ ಇಲ್ಲ. ಅಂಥದ್ದೇ ಸಂದರ್ಭದಲ್ಲಿ ಒಂದು ಪೂಜಾ ಸ್ಥಳಕ್ಕೆ ಅವಮಾನ ಆದಾಗ 1,000 ಜನ ಸೇರುವಂತಹ ಒಂದು ಭಾವನೆ ಕ್ರಿಯೇಟ್ ಆಗ್ತದೆ. 1,000 ಮಂದಿ ಸೇರುವಂಥ ಭಾವನೆ ಕ್ರಿಯೇಟ್ ಆಗ್ತದೆ. ಆಗ 1,000 ಮನಸ್ಸುಗಳು ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತವೆ. ಇದು ಒಂದು ರೀತಿಯಲ್ಲಿ ಅಶಾಂತಿಗೆ ಕಾರಣವಾಗ್ತದೆ. ಪರಸ್ಪರ ಮುಖ ನೋಡದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಣ್ಣ ವಿಷಯಕ್ಕೋಸ್ಕರ ಸಣ್ಣ ವಿಷಯ. ಹೀಗೆ ಕಳೆದ ಸಾರಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಲ್ಲಿ ಬಂದಾಯಿತು. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ರೀತಿ ಬಂದಾಗಲಿ ಯಾವುದೇ ಎಲ್ಲ ವಿನಾಯಿತಿ ಇದೆ ನೋಡಿ. ವೈದ್ಯಕೀಯ ಹಾಲು, ವೈದ್ಯಕೀಯ ಇದು ಎಮರ್ಜೆನ್ಸಿ, ಪೇಪರು, ಆಂಬ್ಯುಲೆನ್ಸ್, ಇಂಥ ಇದಕ್ಕೆಲ್ಲ ಬೇಸಿಕ್ ಏನೆಲ್ಲ ಬೇಕು, ಅಗತ್ಯ ಏನು ಬೇಕು ಅಂಥದಕ್ಕೆಲ್ಲ ವಿನಾಯಿತಿ ಇದೆ. ಬಂದ ಸಂದರ್ಭದಲ್ಲಿ ಮಾರ್ಗಸ್ಕೇಟ್ನ ಒಬ್ಬ ಮೆಡಿಕಲ್ನ ಓನರು ಆ ಬಂದಿನ ಸಂದರ್ಭದಲ್ಲಿ ಬಾಗಿಲು ಹಾಕಿದ್ರು. ಅಗತ್ಯ ಇತ್ತಾ? ಅವನಿಗೆ ವಿನಾಯಿತಿ ಇತ್ತು. ಮೆಡಿಕಲ್ಗಳಿಗೆಲ್ಲ ಪರ್ಮಿಷನ್ ಎಲ್ಲ ಟೈಮಲ್ಲೂ ಇರುತ್ತೆ. ಅವನು ಬಂದ್ ಮಾಡಿದ. ಅದನ್ನು ಯಾರೋ ಫೋಟೋ ತೆಗೆದ್ರು, ವಾಟ್ಸಪ್ಪಲ್ಲಿ ಹಾಕಿದ್ರು. ಇನ್ನು ಮುಂದಕ್ಕೆ ಆ ಮೆಡಿಕಲ್ಗೆ ಹಿಂದೂ ಬಾಂಧವರು ಹೋಗಬೇಡಿ ಅಂತ. ಅದು ಮುಸ್ಲಿಂ ಒಬ್ಬರದು ಮೆಡಿಕಲ್ ಬಂದು ಕಾಲು ಕೊಟ್ಟದ್ದು
ಹಿಂದೂಗಳು ಅಲ್ಲ ಮುಸ್ಲಿಮರು ಬಂದು ಫಾಲೋ ಹೊಟ್ಟದ್ದು, ನೀವು ಅಲ್ಲಿಗೆ ಹೋಗಬೇಡಿ ಅಂತೇಳಿ. ಅಲ್ಲೇ ನಿಮಗೆ ಮನಸ್ಸುಗಳು ಒಡೆಯಲಿಕ್ಕೆ ಸ್ಟಾರ್ಟ್ ಆಯಿತು. ಇದೆಲ್ಲ ಸಣ್ಣ ಚಿಕ್ಕ ಬೇಸಲ್ಲಿ ಆಗುವಂತಹ ಘಟನೆಗಳು. ಇಂತಹ ಘಟನೆಗಳನ್ನು ನಿಯಂತ್ರಣಕ್ಕೆ ಬರಬೇಕಾದ್ರೆ ನೀವು ಇಂತಹ ಒಂದು ಅಲ್ಲಲ್ಲಿ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಟೀಮ್ಗಳಿರಬೇಕು, ಒಂದೊಂದು ತಂಡಗಳಿರಬೇಕು. ಆ ತಂಡಗಳು ಸ್ಥಳೀಯ ಪೊಲೀಸರೊಂದಿಗೆ ಸಂಪರ್ಕದಲ್ಲಿರಬೇಕು ಮತ್ತು ಅವರ ಬಿಹೇವಿಯರ್, ವರ್ತನೆಗಳು ಸಹ ಅಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇರಬೇಕು, ಲೆಕ್ಕಾಚಾರ ಎಲ್ಲರೂ ಕಳ್ಳರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಳ್ಳಾಗೆ ಹಾಗೆ ಆಗಬಾರ್ದು. ಯಾಕಂತಂದರೆ ಅವರ ಬ್ಯಾಕ್ಗ್ರೌಂಡ್ ಗೊತ್ತಿರ್ತದೆ, ಪೊಲೀಸರಿಗೆ ಗೊತ್ತಿರೋದಿಲ್ಲ ಅಂತೇಳಿ. ನಿಮಗೆ ಒಂದು ಸಣ್ಣ ಒಂದು ಕತೆ ಹೇಳ್ತೀನಿ. ಒಂದು ಊರಿಗೆ KSRTC ಬಸ್ಸು ಬೇಕು ಅಂತ ಹೇಳಿ ಒಬ್ಬರು ಸ್ಟ್ರೈಕ್ ಮಾಡಿದರು. KSRTC ಬಸ್ ಬೇಕು ಅಂತೇಳಿ. ಆಗ ಅವರೊಬ್ಬರು ಸ್ಟ್ರೈಕ್ ಮಾಡ್ತಾಯಿದ್ರು. ಯಾರು ಅವರಿಗೆ ಸಾಕಲ್ಲ. ಯಾಕಂದರೆ ಆ ಊರಿಗೆ ಖಾಸಗಿ ಬಸ್ಸು ಇತ್ತು, ಸರ್ಕಾರಿ ಬಸ್ಸು ಬೇಕು ಅಂತೇಳಿ. ಯಾರಾದರೂ ಬೇಡ ಅಂತ ಹೇಳ್ತಾರೆ ಸರ್ಕಾರಿ ಬಸ್ಸು ಬೇಕು ಅಂತ ಕೇಳುವಾಗ? ಇಲ್ಲಲ್ಲ. ಅದು ನಿರಂತರವಾಗಿ ಒಂದು ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳೊಳಗೆ ಹೋಯಿತು. ಆಗ ಏನಾಯಿತು, ಸಹಜವಾಗಿ ಜನರಿಗೂ ಅದೊಂದು ನಮಗೂ ಬೇಕು 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 ಎನ್ನುವಂಥ ಅವರೊಟ್ಟಿಗೆ ಜನ ಸೇರಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಅಪಾಯದಾರಿವಾಯಿತು. ಈ ಹೋರಾಟ ಬೇರೆ ಮಜಲಿಗೆ ತಿರುಗುತ್ತದೆ ಅಂತೇಳಿ. ಒಬ್ಬನಿದ್ದಾಗ ಯಾರೂ ಮುಟ್ಲಿಲ್ಲ, ಬೇರೆ ಮಜಲಿಗೆ ತಿರುಗುತ್ತದೆ. ಆಗ ಪೊಲಿಟಿಷಿಯನ್ಸು ಅವರೆಲ್ಲ ಇದು ಮಾಡಿ KSRTC ಅಧಿಕಾರಿಗಳಿಗೆ ಒತ್ತಡ ತಂದು ಅವರಿಗೆ ಬಸ್ಸು ಬಂತು. ಹಾಗೆ ನಿಮಗೆ ಒಗ್ಗಟ್ಟಿರಬೇಕು. ಆದರೆ ನಿಮಗೆ ಅವರ ಮೇಲೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡಿದರು. ಸಾರ್ವಜನಿಕವಾಗಿ ಇವರು ಅಶಾಂತಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಒಟ್ಟು ಅಕ್ರಮವಾಗಿ ಕೂಟ ಮಾಡೋದ್ರಲ್ಲಿ ಅವರ ಮೇಲೆ ಒಂದು ರೌಡಿ ಶೀಟ್ ಓಪನ್. ಆ ರೌಡಿ ಶೀಟ್ನ ಫೈಲ್ ನೋಡಬೇಕು ನೀವು. ಅದರಲ್ಲಿ ಇಡೀ ಕಥೆ ಬರೆದಿದ್ದಾರೆ ಪೊಲೀಸರು, ಯಾಕೆ ಅವರು ಹೋರಾಟ ಮಾಡಿದರು ಅಂತೇಳಿ. ಒಂದು ವೇಳೆ ನಿಮಗೆ ವಾಸ್ತವವಾಗಿ ನಿಮಗೆ KSRTC ಬಸ್ ಬೇಕು ಮಾತ್ರ, ಅದರ ಹಿನ್ನೆಲೆ ಮತ್ತೊಂದಿದೆ. ಆ ಹಿನ್ನೆಲೆ ಗೊತ್ತಿರೋದು ಈ ಪೊಲೀಸರಿಗೆ. ಪೊಲೀಸರು ಅವರ ಫೈಲಲ್ಲಿ, ಅವರ ರೌಡಿ ಶೀಟ್ ಫೈಲಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅವರು. ಒಂದು ವೇಳೆ ಆ ಫೈಲನ್ನು ತೆಗೆದು ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ ನೋಡಿದರೆ ಏನು ಆ ಮನುಷ್ಯನಿಗೆ ಯಾವ ರೀತಿಯ ಉತ್ತರ ಕೊಡ್ತಾನೆ? ಇದು ಪೊಲೀಸ್ ಅಂದರೆ ವ್ಯವಸ್ಥೆ ಅಂತ ಹೇಳುವುದು ನಾವು. ಅವರಿಗೆಲ್ಲ ಆಂತರಿಕ ವಿಚಾರಗಳು ಗೊತ್ತಿರ್ತದೆ. ಕೆಲವೊಂದನ್ನು ಕೇಸು ಮಾಡ್ಬೋದು, ಕೇಸು ಮಾಡದೇ ಇರ್ಬೋದು, ಎಲ್ಲ ಇರ್ಬೋದು. ಅದು ವಿಚಾರ ಗೊತ್ತಿರ್ತದೆ. ಸಂದರ್ಭಕ್ಕೆ ಸರಿಯಾಗಿ ಅದನ್ನು ಅವರು ಪ್ರಯೋಗ ಮಾಡ್ತಾರೆ. ಅದರಿಂದಾಗಿ ಪೊಲೀಸರು ಇಂತಹ ಒಂದು ಪ್ರಯತ್ನಗಳನ್ನು ಮುಂದುವರಿಸಿದರೆ ಅದು ಶಾಂತಿ ಸಭೆಗಳನ್ನು ಮಾಡುವುದು ಮತ್ತು ಅದಕ್ಕೆ ಒಂದು ನಿರ್ದಿಷ್ಟ ಒಂದು ಗ್ರಾಮದಲ್ಲಿ ಒಂದು 10 ಮಂದಿಯನ್ನು ಫಿಕ್ಸ್ ಮಾಡಿ ಅವರನ್ನೆಲ್ಲ ಪ್ರತಿ ಮೀಟಿಂಗ್ ಶಾಂತಿ ಸಭೆಗಳನ್ನು ಮಾಡುವುದರಿಂದ ಈ ಅಹಿತಕರ ಘಟನೆಗಳು ಕಡಿವಾಣ ಬೀಳ್ಬೋದು. ಖಂಡಿತ ಆಗುತ್ತೆ, ಖಂಡಿತ ಬೀಳ್ತದೆ. ಯಾಕಂತ ಹೇಳಿದರೆ ನಿಮಗೆ ಮಾಹಿತಿಗಳು ಬೇಗ ಬೇಗ ಪಾಸ್ ಆಗುತ್ತೆ. ಅಂದ್ರೆ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಮಾಹಿತಿಗಳು ಪಾಸ್ ಆಗ್ತದೆ. ಆದ್ದರಿಂದ ಮಾಹಿತಿಗಳು ಪಾಸ್ ಆದಾಗ ನಿಮಗೆ ಪ್ರಿಕಾಷನರಿ ಮೆಜರ್ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಡೆ ಗಣಪತಿಯನ್ನು ಇಡ್ತೇವೆ ಅಂತ ಹೇಳಿದ ಕೂಡಲೇ ಆ ಗಣಪತಿ ಇಡ್ಲಿಕ್ಕೆ ಯಾರ ವಿರೋಧ ಇದೆ ಅಂತಲೂ ಗೊತ್ತಾಗುತ್ತೆ. ಆಗ 2 ಪೈಕಿಯವರನ್ನು ಕರೆದು ಮಾತುಕತೆ ಮಾಡಲಿ, ಮಧ್ಯದಲ್ಲಿ ಗಣಪತಿ ಇಡ್ಲಿಕ್ಕೆ ಆಗ್ತದೆ. ಇದಿಷ್ಟೇ ವಿಷಯ ಇರೋದು. ಎಲ್ಲ ಕಡೆಗಳಲ್ಲೂ ಶಾಂತಿ ಸಮಿತಿ ಸಭೆಗಳನ್ನು ಮಾಡುವಾಗ ಇಂತಹ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ನಮ್ಮಲ್ಲಿ ಧಾರ್ಮಿಕ ಭಾವನೆಗಳಿಗೆ ಕೆರಳುವಷ್ಟು ಫಾಸ್ಟಾಗಿ ಬೇರೆ ಯಾವುದಕ್ಕೂ ಕೆರಳುವುದಿಲ್ಲ. ಮತ್ತೊಂದು ಜಾತಿ ಸಂಘರ್ಷ ಮತ್ತು ಧರ್ಮ ಸಂಘರ್ಷ, ಅದಕ್ಕೆ ಜನರು ಕೆರಳುವಷ್ಟು ಬೇರೆ ಯಾವ ವಿಚಾರಕ್ಕೂ ಕೆರಳುವುದು. ಅವನ ವೈಯಕ್ತಿಕವಾಗಿ ಅವನಿಗೆ ಏನೂ ನೋವಾದರೂ ಅವ ಕೆರಳುವುದಿಲ್ಲ. ಜಾತಿ ಧರ್ಮ ದೇವರು ದೈವ ಈ ವಿಚಾರಗಳು ಬಂದ ಕೂಡಲೇ ನಿಮಗೆ ಮೈ ಮೇಲೆ ಬರಲಿಕ್ಕೆ ಶುರು ಆಗ್ತದೆ. ಅದು ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ ಅಂತೇಳಿ. ಅದನ್ನು ನಿಯಂತ್ರಿಸಬೇಕಾದ್ರೆ ಇಂತಹ ಒಂದು ಪ್ರಯೋಗಗಳನ್ನು ಇಲಾಖೆ ಮಾಡಬೇಕು.
ನಿರಂತರವಾಗಿ ಇರಬೇಕು. ಅದೊಂದು ಫಿಕ್ಸೆಡ್ ಮಾಡಬೇಕು, ತಿಂಗಳಿಗೆ ಒಮ್ಮೆ ಸ್ಟೇಷನ್ ಮಟ್ಟದಲ್ಲಿ, 3 ತಿಂಗಳ ಮಟ್ಟದಲ್ಲಿ ಡೀಟೇಲ್ಸ್ ಸಾರ್ವಜನಿಕರಿಗೂ ಗೊತ್ತಾಗಬೇಕು. ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಮೀಡಿಯಾ ಥ್ರೂ ಇರ್ಬೋದು. ಈಗ ಎಲ್ಲ ಸಂಪರ್ಕ ವ್ಯವಸ್ಥೆಗಳಿವೆ. ಮೊದಲಾದರೆ ಸಂಪರ್ಕ ವ್ಯವಸ್ಥೆಗಳಿರಲಿಲ್ಲ, ಅದನ್ನೆಲ್ಲ ಹೋಗಿ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಪೋಸ್ಟ್ ಗಾರ್ಡ್ ಹಾಕಬೇಕು, ಇಂಥದ್ದೆಲ್ಲ ಪರಿಸ್ಥಿತಿ. ಈಗ ಅಂಥದ್ದು ಸಮಸ್ಯೆ ಇಲ್ಲ, ಜನರಿಗೆ ಮುಟ್ಟಿಸ್ಬೋದು. 90% ಮಂದಿ ಹತ್ರ 100 ಫೋನ್ಗಳಿವೆ ಅನ್ನ. ಅಂದ್ರೆ ಇನ್ನಾದ್ರೂ ಸಭೆಗಳು ನಡೀಬಹುದು ಸರ್? ಅಂದ್ರೆ ಇಷ್ಟವರೆಗೆ ಆಗ್ಲಿಲ್ಲ, ಅಂದ್ರೆ ಮುಂದಿನ ದಿನಗಳಲ್ಲಾದ್ರೂ ಏನಾದ್ರೂ ಸಭೆಗಳು ಮಾಡುವಂತ ಪ್ಲಾನ್ಗಳು ಇದೆಯಾ? ಈಗ ನಾಡ್ದೇನೋ ಉಸ್ತುವಾರಿ ಸಚಿವರು ಯಾರೋ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ವಿಚಾರಗಳೆಲ್ಲ ಪ್ರಸ್ತಾಪ ಆಗಬಹುದು ಅಂತ ಕಾಣ್ತದೆ. ಅದು ಪ್ರಸ್ತಾಪ ಆಗಬೇಕು, ಅದು ಮಾಡಬೇಕು. ಒಂದು ವೇಳೆ ಪ್ರಸ್ತಾಪ ಆಗಲಿಲ್ಲ ಅಂತ ಹೇಳಿದರೆ ಇಂತಹ ಕಾರ್ಯಕ್ರಮಗಳನ್ನು ನೋಡಿಯಾದರೂ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಬೇಕು, ಅವರು ಅದಕ್ಕೆ ಮುತುವರ್ಜಿ ವಹಿಸಬೇಕು. ಇದು ಹೊಸದಾಗಿ ಬಂದಿದ್ದಾರೆ ಸುಧೀರ್ ಕುಮಾರ್ ರೆಡ್ಡಿ ಅವರು. ಹಿಂದೆ ಇಲ್ಲಿ SP ಆಗಿದ್ದವರು, ಅವರಿಗೆ ಗೊತ್ತಿದೆ ಇದಕ್ಕಿಂತ ಮೊದಲು ಅವರು ಶಾಂತಿ ಸಮಿತಿ ಸಭೆ ಮಾಡಿದ್ದಾರೆ ಇಲ್ವೋ ಅದೆಲ್ಲ ಗೊತ್ತಿದೆ. ಯಾಕಂದ್ರೆ ಅವರು ತುಂಬಾ ದಿವಸ ಪ್ರಕಟಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಬೋದು, ಅಥವಾ ಪರ್ಸನಲ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಸಮಸ್ಯೆಗಳಿದ್ರು ಕೂಡ ನಾವು ಸ್ಪಂದನೆ ಕೊಡ್ತೇವೆ ಅನ್ನುವಂಥ ಕೆಲಸಗಳನ್ನು ಅವ್ರು ಮಾಡ್ತಿದ್ದಾರೆ. ಆದ್ರೆ ಶಾಂತಿ ಸಭೆಗಳು ಆಗ್ತಿಲ್ಲ ಆಗ್ತಾರೆ. ಯಾಕಂದ್ರೆ ಅದನ್ನು ಠಾಣಾ ಮಟ್ಟದಲ್ಲಿ ಮಾಡಬೇಕು, ಅದರ ನಂತರ ಉಪವಿಭಾಗ ಮಟ್ಟದಲ್ಲಿ ಮಾಡಬೇಕು, ಮತ್ತೆ ಕಮಿಷನರೇಟ್ ಮಟ್ಟದಲ್ಲಿ ಮಾಡಬೇಕು. ಆದರೆ 3 ಹಂತದಲ್ಲಿ ಮಾಡಬೇಕು. ಅದನ್ನು 3 ಹಂತದಲ್ಲಿ ಮಾಡಿದರೆ ನಿಮಗೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಅತ್ಯಂತ ಸುಲಭ ಆಗುತ್ತೆ ಅಂತ ಹೇಳಿ. ಇಲ್ಲ ನೀವು ಪ್ರತಿಯೊಂದು ಮನೆಗೆ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ವಿಶ್ವಾಸವನ್ನು ಮೂಡಿಸುವಂಥ ಕೆಲಸ. ನೀವು ವಿಶ್ವಾಸವನ್ನು ಮೂಡಿಸಿದರೆ ಜನರು ನಿಮ್ಮ ಹತ್ರ ಮುಕ್ತವಾಗಿ ಬೆರೀತಾರೆ. ಯಾವುದೇ ರೀತಿಯ ವಿಚಾರಗಳಿದ್ದರೂ ಪೊಲೀಸರೊಟ್ಟಿಗೆ ಹಂಚಿಕೊಳ್ತಾರೆ. ಇಲ್ಲ ಇದ್ದರೆ ಅವರಿಗೆ ಬೇಕಾದಷ್ಟು ಮಾತ್ರ ಹಂಚಿಕೊಳ್ತಾರೆ, ಎಲ್ಲವನ್ನು ಹಂಚಿಕೊಳ್ಳುವುದಿಲ್ಲ. ಅಂತ ಒಂದು ವಿಶ್ವಾಸವನ್ನು ಮೂಡಿಸುವ ಕೆಲಸ ಈ ಮೂಲಕ ಆಗಲಿ ಅಂತ. ಸರಿ, ಅಂದರೆ ಶಾಂತಿ ಸಭೆಗಳು ಆಗಲಿ ಅಥವಾ ಆಗದೇ ಇರಲಿ, ಆದರೆ ಜಿಲ್ಲೆಯಲ್ಲಿ ಮಾತ್ರ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest Smart. Invest in Mangaluru. The Father Mullah Charitable Institutions, the most modern linear accelerator
only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡೊಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಟತ್ತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದೆ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲೆಗಳ ಸೊಲ್ಮೆಲು ಆಶೀರ್ವಾದ 2.0 ಯಾನ ಸೇರ್ದೆ ನಿಕ್ಲ ಸೇರ್ಲಿ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ.